ಉಳ್ಳಾಲ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರಡು 7 ವರ್ಷದ ಸಂದಾಯಿನ ಸೇವೆ 7 ಗಳಿಗೆದ ಲೆಕ್ಕ ಕರೆದು ಪೋಯಿ ಲೆಕ್ಕ ಆತನು ಇಂದು ತನ್ನ ಬದುಕದ ಅತಿ ಅಗತ್ಯದ ಪಾಠ ಅತಿ ಅಗತ್ಯದ ಅನುಭವ ಪಂಡದು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಕುಲು ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣ ವರ್ಗಾವಣೆದ ವಿದಾಯ ಮಾನಾದಿಗೆಯನ್ನು ಸ್ವೀಕಾರ ಮಲ್ತಂದು ತನ್ನ ಅನುಭವಲೇನು ಭಾವುಕ್ಯರಾದ ಪಟ್ಟೊಂಡೇರು. ಇಂದಿನ ಈ ವಿದಾಯ ಕೂಟದಲ್ಲಿ ಪಾಲ್ಗೊಳ್ಳಲು ಅದೇ ರೀತಿ ನನಗೆ ಒಳಿತನ್ನು ಬಯಸಲು ಇಲ್ಲಿಗೆ ಆಗಮಿಸಿರುವ ನಮ್ಮಿ ಸಮೂಹ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರೇ, ಸಹಾಯಕ ಧರ್ಮಗುರುಗಳೇ, ಪಾಲನಾ ಸಮಿತಿಯ ಉಪಾಧ್ಯಕ್ಷರೇ, ಕಾರ್ಯದರ್ಶಿಯವರೇ, ನಮ್ಮಿ ಎಲ್ಲ ಸಂಸ್ಥೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪಾಠ ಹೇಳಿಕೊಡುವ ಅಧ್ಯಾಪಕ ವೃಂದದವರೇ, ಅವರಿಗೆ ಸಹಾಯ ಹಸ್ತವನ್ನು ನೀಡುವ ನಮ್ಮಿ ಎಲ್ಲ ಸಿಬ್ಬಂದಿಯವರೇ, ಪ್ರಪ್ರಥಮವಾಗಿ ಈ ಒಂದು ಸಮಾರಂಭವನ್ನು ಇಲ್ಲಿ ಉಂಟು ಮಾಡಿ ನನಗೆ ಶುಭ ಹಾರೈಸಲು ಬಹಳಷ್ಟು ಶ್ರಮಪಟ್ಟಿದ್ದೀರಾ. ತಮಗೆಲ್ಲರಿಗೂ ಧನ್ಯವಾದ ಅಂತ ಖಂಡಿತವಾಗಿ ನಾನು ಹೇಳಲೇಬೇಕು. ಭಗವಂತನ ಆಶೀರ್ವಾದ ನಿಮ್ಮೊಡನೆ ಇರಲಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಕಳೆದ 7 ವರ್ಷಗಳು 7 ಗಳಿಗೆಗಳಂತೆ ಹಾದು ಹೋಗಿವೆ ಅಂತ ನಾನು ಹೇಳಬೇಕು. ಬಹುಶಃ ಈ 7 ವರ್ಷಗಳು ನನ್ನ ಈ ಜೀವನದ ಒಂದು ಪಾಠ ಅಥವಾ ಒಂದು ಪುಸ್ತಕದ ಒಂದು ಏನು ಹೇಳ್ತಾರೆ ಅವಸ್ವರ ಇದ್ದ ಹಾಗೆ, ಒಂದು ಮುಖ್ಯ ಭಾಗ ಇದ್ದ ಹಾಗೆ ಅಂತ ನಾನು ಹೇಳಬೇಕು. ನಾನಿಲ್ಲಿ ಬರುವಾಗ ಇಲ್ಲಿನ ಪರಿಸರ, ಅದರ ಪರಿಚಯ ನನಗಿರಲಿಲ್ಲ. ಜನರ ಬಗ್ಗೆ ನನಗೆ ಪರಿಚಯವಿರಲಿಲ್ಲ, ಯಾರದೇ ಗುರುತಿರಲಿಲ್ಲ. ಇಲ್ಲಿಗೆ ಬಂದದಾದರೂ ಕೆಲವೊಮ್ಮೆ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ಬಂದು ಫಾದರನ್ನು ಭೇಟಿಯಾಗಿ ಊಟ ಮಾಡಿ ಹಿಂತಿರುಗಿ ಹೋಗುವಂತಹ ಪ್ರಮೇಯ. ನಾನಿಲ್ಲಿಗೆ ಬರುವಾಗ ನಮ್ಮ ಧರ್ಮಾಧ್ಯಕ್ಷರು ನನಗೆ ಬೇರೆ ಬೇರೆ ಚರ್ಚ್ಗಳನ್ನು ಪರಿಚಯಿಸಿ, ಅಲ್ಲಿ ಹೋದರೂ ನಿನಗೆ ಅಲ್ಲಿ ಸೇವೆ ಸಲ್ಲಿಸಲು ಸಾಧ್ಯ, ಇಲ್ಲಿ ಹೋಗಬಹುದು, ಹೀಗೆ 3-4 ಕಡೆ ಹೋಗುವಂತಹ ಒಂದು ವಿಚಾರವನ್ನು ನನ್ನ ಮುಂದಿಟ್ಟಿದ್ದರು. ಅದು ನನ್ನ ಮನಸ್ಸಿನಲ್ಲಿ ಏನೋ, ನಾನು ತೊಕ್ಕೊಟ್ಟಿಗೆ ಹೋದರೆ, ಪೆರ್ಮಣೂರಿಗೆ ಹೋದರೆ, ಉಳ್ಳಾಲಕ್ಕೆ ಹೋದರೆ ಒಂದು ವಿಶೇಷ ಅನುಭವ ಆಗಲು ಸಾಧ್ಯವಿದೆ. ಜನರೊಡನೆ ಬೆರೆತು ಒಂದು ಹೊಸ ಚಿಂತನೆಯನ್ನು ನನ್ನ ಜೀವನದಲ್ಲಿ ಅಳವಡಿಸಲು ನನಗೆ ಸಾಧ್ಯವಾಗಬಹುದು ಎಂಬ ಚಿಂತನೆಯಿಂದ ನಾನಿಲ್ಲಿಗೆ ಬಂದಿದ್ದೆ. ಬರುವಾಗ ನಾನು ಮತ್ತು ಫಾದರ್ ಎಡ್ವಿನ್ ರವರು ನಾವೆಲ್ಲರಿಬ್ಬರು ಒಟ್ಟಾಗಿ ಬಂದವರು. ಈ 7 ವರ್ಷಗಳಲ್ಲಿ ಈ ಸಮೂಹ ಸಂಸ್ಥೆಗಳನ್ನು, ಈ ಸಮುದಾಯವನ್ನು ಕಟ್ಟುವಲ್ಲಿ ಫಾದರ್ ಎಡ್ವಿನ್ ರವರು ನನಗಂತೂ ಬಹಳಷ್ಟು ಪ್ರೇರಣೆ ನೀಡಿದ್ದಾರೆ, ಸ್ಫೂರ್ತಿಯನ್ನು ನೀಡಿದ್ದಾರೆ, ಸಹಕಾರವನ್ನು ನೀಡಿದ್ದೇನೆ. ನಾನು ನಿಮ್ಮೊಂದಿಗೆ ಇದ್ದೇನೆ ಅಂತ ಯಾವಾಗಲೂ ಹೇಳಿದರೆ ಮಾತ್ರವಲ್ಲ, ಪ್ರತಿ ಬಾರಿ ಕರ್ತವ್ಯದಲ್ಲಿ ಅವರು ಅದನ್ನು ತೋರಿಸಿಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯ ಅಷ್ಟೊಂದು ಒಳ್ಳೆಯದಿಲ್ಲ, ಆದರೆ ಅವರು ಈ ತಿಂಗಳಲ್ಲಿ, ಬರುವ ತಿಂಗಳಲ್ಲಿ ಇಲ್ಲೇ ಉಳ್ಕೊಂಡಿರ್ತಾರೆ. ನಮ್ಮ ಸಮೂಹ ಸಂಸ್ಥೆಗಳಿಗೆ ಬೇಕಾದ ಮಾರ್ಗದರ್ಶನವನ್ನು ನೀಡುತ್ತಾರೆ. ಅವರ ಆರೋಗ್ಯ ಒಳ್ಳೆಯದಾದರೆ ಸೆಪ್ಟೆಂಬರ್ ತಿಂಗಳಿಂದ ಅವರು ಮರಳಿ ಶಾಲೆಗೆ ಬರುತ್ತಾರೆ. ಆದರೆ ಈ ವೇದಿಕೆಯಲ್ಲಿ ಅವರು ನೀಡಿದ ಸೇವೆಯನ್ನು ಗಮನಕ್ಕೆ ತೆಗೆದುಕೊಂಡು, ಫಾದರ್ ಅವರೇ, ನೀವು ಕೊಟ್ಟ ಸೇವೆಗೆ ನಾವು ಋಣಿಯಾಗಿದ್ದೇವೆ. ಭಗವಂತನ ಆಶೀರ್ವಾದ, ಆರೋಗ್ಯ ನಿಮಗೆ ಲಭಿಸಲಿರುವುದು ನಮ್ಮೆಲ್ಲರ ಪ್ರಾರ್ಥನೆ ಆಗಿದೆ. ಗಾಡ್ ಬ್ಲೆಸ್ ಯು. ವಿ ವಿಶ್ ಯು ಗುಡ್ ಹೆಲ್ತ್. ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ತೊಕ್ಕೊಟ್ಟು ಅಂತ ಹೇಳುವಾಗ ಅದೊಂದು ದೊಡ್ಡ ಸಮುದಾಯ. ಈ ಸಮುದಾಯವನ್ನು ಒಬ್ಬನ್ನು ಕಟ್ಟಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಮುಖಂಡತ್ವವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ಬಂದ ಎಲ್ಲ ಸಹಾಯಕ ಗುರುಗಳು, ಉದಾಹರಣೆಗೆ ಫಾದರ್ ರೋಹನ್ ಇರಬಹುದು, ಫಾದರ್ ರೂಪೇಶ್ ಮಾಡ್ದರ್ ಇರಬಹುದು, ಫಾದರ್ ಸಂತೋಷ್ ಇರಬಹುದು, ಫಾದರ್ ಸ್ಟ್ಯಾನಿ ಬಿಂಟೋ ಇರಬಹುದು, ಫಾದರ್ ಲೈಸಿಲ್ ಇರಬಹುದು, ಫಾದರ್ ಸ್ಟ್ಯಾನಿ ಫೆರ್ನಾಂಡಿಸ್ ಇರಬಹುದು, ಫಾದರ್ ಪ್ರವೀಣ್ ಜಾಯ್ ಇರಬಹುದು. ನಾನು ಎಲ್ಲರ ಹೆಸರುಗಳನ್ನು ತೆಗೆಯುತ್ತಾ ಹೋಗಬಹುದು. ನಾನೊಂದು ಹೆಮ್ಮೆಯಿಂದ ಹೇಳಬೇಕಾದ ವಿಷಯ ಏನಂದರೆ, ಇವರೆಲ್ಲರೂ ಈ ಸಮುದಾಯವನ್ನು ಕಟ್ಟುವಲ್ಲಿ, ಈ
ಶಾಲೆಗಳಲ್ಲಿ ಸೇವೆ ಸಲ್ಲಿಸುವಲ್ಲಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಇವರೊಡನೆ ಬೆರೆತು ಜೀವಿಸುವುದು ಒಂದು ಸಂತೋಷದ ವಿಷಯ. ಮೊನ್ನೆ ತಾನೇ ಯಾರೋ ಮಾತಾಡುವಾಗ ನಿಮ್ಮ ಸಂಬಂಧ ಹೇಗಿದೆ ಅಂತ ಹೇಳುವಾಗ ನಾನು ಇಷ್ಟೇ ಹೇಳಿದ್ದು, ಇಲ್ಲಿ ಬಂದ ಸಹಾಯಕ ಗುರುಗಳು ಯಾರೇ ಇರಲಿ, ಸೇವಾದರ್ಶಿಗಳು ಯಾರೇ ಇರಲಿ, ಅವರೊಡನೆ ಒಂದು ದಿನ ಕೂಡ ಜಗಳವಾಡಿ ಕೋಪದಿಂದ ಇದ್ದ ದಿನ ಇಲ್ಲ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಡೆಫಿನೆಟ್ಲಿ ದರ್ ವಿಲ್ ಬಿ, ನೋ ಡೌಟ್ ಅಬೌಟ್ ದ್ಯಾಟ್. ಆದರೆ ಯಾವಾಗಲೂ ನಾವು ಅನ್ಯೋನ್ಯತೆಯಿಂದ ಬಾಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಈ 7 ವರ್ಷಗಳಲ್ಲಿ ಇಲ್ಲಿಗೆ ಬಂದ ಸಹಾಯಕ ಗುರುಗಳು ಇಲ್ಲಿ ಮಾಡಿದ ಸೇವೆಯನ್ನು ಸ್ಮರಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಇತ್ತೀಚಿನ ದಿನಗಳಲ್ಲಿ ಕಳೆದ 2-3 ತಿಂಗಳಿಂದ ಈ ವಿದಾಯಕೂಟವನ್ನು ಹಮ್ಮಿಕೊಳ್ಳುವುದಕ್ಕೋಸ್ಕರ, ಚರ್ಚಿನಲ್ಲಿ ವಿದಾಯಕೂಟ ಹಮ್ಮಿಕೊಳ್ಳುವುದಕ್ಕೋಸ್ಕರ ವಿವಿಧ ರೀತಿಯ ಏನಂತಾರೆ ತಯಾರಿಯನ್ನು ನಮ್ಮ ಫಾದರ್ ಸಂತೋಷ್ ಅವರು ಮಾಡ್ತಾ ಇದ್ದಾರೆ. ಫಾದರ್ ಅವರೇ, ನಿಮಗೂ ಕೂಡ ಧನ್ಯವಾದಗಳು. ಶಾಲೆಗಳ ಬಗ್ಗೆ, ಸಮೂಹ ಸಂಸ್ಥೆಗಳ ಬಗ್ಗೆ ಮಾತಾಡುವಾಗ ನನಗೆ ಹಲವಾರು ವಿಷಯಗಳು ಮನಸ್ಸಿಗೆ ಬರ್ತವೆ. ತೃಪ್ತಿ ಕೊಟ್ಟ ವಿಷಯಗಳು ಹಲವಾರು. ಪ್ರಪ್ರಥಮವಾಗಿ ಆಡಂಕುದ್ರಿನಲ್ಲೊಂದು ಶಾಲೆ, ಡಿಗ್ರಿ ಕಾಲೇಜು, PU ಕಾಲೇಜು, ಕನ್ನಡ ಮಾಧ್ಯಮ ಹೈಸ್ಕೂಲು, ಆಂಗ್ಲ ಮಾಧ್ಯಮ ಶಾಲೆ, ಹೋಲಿ ಏಂಜಲ್ಸ್ ಶಾಲೆಗಳೊಡನೆ ಅದಕ್ಕೆ ಸಂಬಂಧಪಟ್ಟ ಮುಖ್ಯೋಪಾಧ್ಯಾಯರುಗಳಿದ್ದಾರೆ. ಅದೇ ರೀತಿ ಅವರಿಗೆ ಸಹಾಯ ಮಾಡುವವರಿದ್ದಾರೆ. ಅದರ ಒಂದು ರೀತಿಯ ಅನ್ಯೋನ್ಯತೆ, ವಿಶೇಷವಾಗಿ ಎಲ್ಲ ಮುಖ್ಯಸ್ಥರು ನಮ್ಮ ಹೆಡ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ನಾವು ಹೇಳ್ತೇವೆ, ಅವರೊಂದು ಒಟ್ಟಿಗೆ ಬರುವ ರೀತಿ, ಮಾತಾಡಿಸುವ ರೀತಿ, ಇಡೀ ಈ ಶಿಕ್ಷಣ ಸಮುದಾಯಕ್ಕೆ ಅವರು ಕೊಡುವ ಒಂದು ಸ್ಪಷ್ಟವಾದ ದಿಶೆ, ರೈಟ್ ಓರಿಯೆಂಟೇಷನ್. ಇದರಿಂದಾಗಿ ಈ ಸಮೂಹ ಸಂಸ್ಥೆಗಳನ್ನು ಮುಂದುವರಿಸಿಕೊಂಡು ಹೋಗಲು ನನಗಂತೂ ಬಹಳಷ್ಟು ಸಹಾಯವಾಗಿದೆ. ಕ್ಲಬ್ದ ಸಮಯಕ್ಕೆ ನಾವು ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಕಷ್ಟದ ಪರಿಸ್ಥಿತಿ ಬಂದಾಗಲೂ ಕೂಡ ನಾವು ಹೇಗೆ ಸ್ಪಂದಿಸಬೇಕು, ಅದು ಅಧ್ಯಾಪಕ ವೃಂದವಿರಲಿ, ಸೇವೆ ನೀಡುವ ಇತರ ಸಿಬ್ಬಂದಿ ಇರಲಿ, ಪೋಷಕರಿರಲಿ, ಮಕ್ಕಳಿರಲಿ, ಅವರ ಯಾವುದೇ ಸಮಸ್ಯೆಗಳಿರಲಿ, ಬಡತನ ಇರಬಹುದು, ಶಾಲಾ ಫೀಸ್ ಇರಬಹುದು, ನಡತೆಯ ಬಗ್ಗೆ ಇರಬಹುದು, ಏನಿರುತ್ತೆ ಕಲಾಪಗಳು, ಜಗಳ ಆಡುವುದಿರಬಹುದು, ಏನೇ ಇರಲಿ, ಪ್ರತಿಯೊಂದು ಸಂದರ್ಭದಲ್ಲಿ ಈ ಮುಖ್ಯಸ್ಥರು ಜವಾಬ್ದಾರಿಯಿಂದ ಸಮಸ್ಯೆಗಳಿಗೆ ಪರಿಹಾರ, ಪ್ರೀತಿಯಿಂದ ಸಮಸ್ಯೆಗಳಿಗೆ ಸ್ಪಂದಿಸುವುದು, ಪರಿಹಾರ ತಂದುಕೊಡುವುದು ಇದು ಸುಲಭದ ವಿಷಯವಲ್ಲ. ಆದರೆ ಎಲ್ಲ ಮುಖ್ಯಸ್ಥರು ಒಂದು ಆಡಂಬರದಿಂದ ಇಲ್ಲಿಯ ತನಕ, ಕಾಲೇಜು ತನಕ ಇಂಥ ಒಂದು ಶತಪ್ರಯತ್ನ ಮಾಡುವುದರಿಂದ ನಮ್ಮ ಶಾಲಾ ಸಮೂಹ ಸಂಸ್ಥೆಗಳೆಲ್ಲ ಒಂದು ಆರಾಮವಾದ ರೀತಿಯಲ್ಲಿ ನಡೆಸಬೇಕು. ವೆರಿ ಸ್ಮೂತ್ಲಿ ಮುಂದುವರಿದುಕೊಂಡು ಹೋಗ್ತಾ ಇದ್ದಾವೆ. ನಮ್ಮ ಪರಿಸರಕ್ಕೆ ಯಾರಾದರೂ ಹೊಸಬರು ಬಂದರೆ ಕೆಲವೊಮ್ಮೆ ಅವರು ನನ್ನಲ್ಲಿ ಪ್ರಶ್ನೆಗಳಿದ್ದು ಉಂಟು. ಏನಿವತ್ತು ಶಾಲೆ ಇಲ್ವಾ? ಶಾಲೆ ಇದೆ, ಆದರೆ ಮಕ್ಕಳಲ್ಲಿ ಶಿಸ್ತು ಇದ್ದ ಕಾರಣ ಏನು ಆಟ ಆಡಲು ಬಂದರೆ ಮಾತ್ರ ಮಕ್ಕಳಿದ್ದಾರೆ ಅಂತ ಗೊತ್ತಾಗ್ತದೆ ವಿನ, ಇಲ್ಲದಿದ್ದರೆ ಯಾವಾಗಲೂ ಈ ಮಕ್ಕಳ ಶಿಸ್ತುಬದ್ಧ ಜೀವನ ನೋಡುವಾಗ ಬಹಳಷ್ಟು ಸಂತೋಷವಾಗ್ತದೆ. ನಮ್ಮ ಅಧ್ಯಾಪಕ ವೃಂದವಾದರೂ ಅಷ್ಟೇ, ಏನು ಮಕ್ಕಳು ಬಿದ್ದು ಹೋದರೆ, ಆಕ್ಸಿಡೆಂಟ್ ಆಗಲಿ, ಅವರನ್ನು ಆಸ್ಪತ್ರೆಗೆ ಕೊಂಡು ಹೋಗೋದಾಗಲಿ, ದಾರಿಯಲ್ಲಿ ನಮ್ಮ ಸಮೂಹ ಸಂಸ್ಥೆಗಳ ಮಕ್ಕಳು ಏನಾದರೂ, ನನ್ನ ಶಾಲೆ ಅಂತ ಅಲ್ಲ, ಇಡೀ ಸಮೂಹ ಸಂಸ್ಥೆಗಳ ಶಾಲೆಯಲ್ಲಿ ಯಾರಾದರೂ ಸ್ವಲ್ಪ ಉಪದ್ರ ಕೊಟ್ಟರು ಕೂಡ, ಏನಪ್ಪ ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ? ಮಕ್ಕಳಿಗೆ ಅಧ್ಯಾಪಕ ವೃಂದದವರ ಜೀವನವೇ ಒಂದು ಆದರ್ಶವಾಗಿದೆ. ಯು ಹ್ಯಾವ್ ಬಿಕಮ್ ರಿಯಲಿ ರೋಲ್ ಮಾಡೆಲ್ಸ್, ಅಂಡ್ ಇನ್ ದ ಬಾರ್ಗೇನ್ ಅವರ್ ಸ್ಟೂಡೆಂಟ್ಸ್ ಹ್ಯಾವ್ ರಿಯಲಿ ಥ್ರೈವ್ in holistic development, all-round development has been made possible because of your commitment. ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರಡು ಕರಿ 7 ವರ್ಷಡು ಪ್ರಧಾನ ಧರ್ಮ ಗುರುಕುಲಾದ ಸೇವೆ ಸಂದಾಯನ ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣ ಇತ್ತ ಸೇವಾ ವರ್ಗಾವಣೆಯನ್ನು ಪಡೆತೇರು. ವರ್ಗಾವಣೆ ಪಡೆಯಿನ ತಂಕಲ್ನ ಪ್ರೀತಿದ ಧರ್ಮ ಗುರುಕುಲೆಗೆ ಸಂತ ಸೆಬೆಸ್ಟಿಯನ್ ಸಮೂಹ ಶಿಕ್ಷಣ ಸಂಸ್ಥೆಲದ ವತಿರ್ದು ಮಾನಾದಿಗೆ ಲೇಸನು ಶನಿವಾರ ಕಾಂಡೆ ಶಾಲಾ ಸಭಾಂಗಣಡು ಸಾಮಾಜಿಕ ಅಂತರನ್ನು ಕಾತೊಂದು ಸ್ಯಾನಿಟೈಸಿಂಗ್ ವ್ಯವಸ್ಥೆ ಮಲ್ತದು ಅಚ್ಚುಕಟ್ಟಡು ಅಟಣೆ ಮಲ್ತದಿತ್ತೇರು. ಸ್ಥಳೀಯ ಚರ್ಚಿನ ಧರ್ಮಗುರುಗಳಾಗಿರುವ ಫಾದರ್ ಸಂತೋಷ್.
ನೀಡಲಿರುವರು ಸ್ಥಳೀಯ ಚರ್ಚಿನ ಉಪಾಧ್ಯಕ್ಷರಾದ ಶ್ರೀಯುತ ಮೌರಿಸ್ ಮೊಂಟೇರೋ ಹಾಗೂ ಕಾರ್ಯದರ್ಶಿ ಶ್ರೀಮತಿ ಫಿಲೋಮಿನಾ ಡಿಸೋಜಾ. ಸನ್ಮಾನ ಪತ್ರವನ್ನು ನೀಡಲಿರುವರು ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲೆಯಾಗಿರುವ ಶ್ರೀಮತಿ ಪ್ರಮೀಳಾ, ಆಡಮ್ ಕುದ್ರು ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿರುವ ಶ್ರೀಮತಿ ಕ್ಲೇರಾ ವೇಗಸ್ ಹಾಗೂ ಸಿರಿಲ್ ವೇಗಸ್ ಅವರು. ಸಮೂಹ ಶಿಕ್ಷಣ ಸಂಸ್ಥೆಗಳ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಲಿರುವರು ಭಗಿನಿ ಸೇವ್ರಿನ್, ಭಗಿನಿ ಜೆಸಿಂತಾ, ಭಗಿನಿ ಪ್ಯಾಟ್ಸಿ, ಭಗಿನಿ ಇವ್ಯಾಂಜಲಿಸ್ಟಾ. ಶಾಲಾ ಆಡಳಿತ ಸಮಿತಿ, ಅಧ್ಯಾಪಕ ಬಳಗ, ಪೋಷಕ ಬಳಗ ವಿದ್ಯಾರ್ಥಿ ಬಳಗದ ವತಿರ್ದು ಸರಳವಾದ ವಂದನೀಯ ಫಾದರ್ರೆಗ್ ಅಭಿಮಾನದ ಮಾನದಿಗೆಯನ್ನು ಸಂದಾಯರು. ಸಂತ ಸೆಬಾಸ್ಟಿಯನ್ ಪ್ರೌಢಶಾಲಾ ಕಲಾ ಶಿಕ್ಷಕಿ ಶ್ರೀಮತಿ ಲಲಿತಾರವರು ತಮ್ಮ ಸ್ವಹಸ್ತದಿಂದ ಬಿಡಿಸಿರುವ ನಮ್ಮ ಸಂಚಾಲಕರ ಭಾವಚಿತ್ರವನ್ನು ನೀಡಲಿರುವರು. ಪೂಜ್ಯ मास्क केलं सगळं करत माय माय बेजार होता ना ವರ್ಗಾವಣೆದ ಮಾನಾದಿಗೆಯನ್ನು ಪಡೆಯೊಂದು ಪಾತೆರ್ನ ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣ ತನ್ನ ಸೇವಾ ಅವಧಿಡು ಸಹಕಾರ ಕೊರನ ಮಾತೆರೆಗಳ ಅಭಿನಂದನೆ ಸಂದಾದ ಮಾತೆರೆಗಳ ಸೊಲ್ಮೆ ಸಂದಾಯರು. ಅದು ಕೇವಲ ಸಂಬಳಕ್ಕೋಸ್ಕರ ಮಾತ್ರ ಕೆಲಸ ಮಾಡೋದಲ್ಲ, ನಿಜವಾಗಿಯೂ ಈ ಸಮೂಹವನ್ನು ಮಕ್ಕಳನ್ನು ಕಟ್ಟುವಂತಹ ಒಂದು ವಿಶೇಷ ಪ್ರಯತ್ನ ಇಲ್ಲಿ ನಡೆದಿದೆ. ಅದು ಖಂಡಿತವಾಗಿ ಶ್ಲಾಘನೀಯ. ನನಗೆ ಅದಂತೂ ಖಂಡಿತವಾಗಿ ತೃಪ್ತಿ ಕೊಟ್ಟಿದೆ. ಮಕ್ಕಳು ಸ್ಟೇಜ್ಗೆ ಬಂದು ಒಂದೆರಡು ಮಾತನಾಡುವಾಗ, ಒಂದು ಡಾನ್ಸ್ ಮಾಡುವಾಗ, ಒಂದು ಭಾಷಣ ಮಾಡುವಾಗ, ಒಂದು ಸಂದೇಶವನ್ನು ನೀಡುವಾಗ ಧೈರ್ಯದಿಂದ ಅವರು ಮುಂದಕ್ಕೆ ಬಂದಿದ್ದಾರಲ್ಲ, ಅದಂತೂ ಖಂಡಿತವಾಗಿಯೂ ಬಹಳಷ್ಟು ಸಂತೋಷವನ್ನು ನೀಡುವಂತಹ ವಿಷಯ, ಹೆಮ್ಮೆಯ ವಿಷಯ. ಅದಂತೂ ನನಗೆ ತೃಪ್ತಿಯನ್ನು ತಂದಿದೆ. ನಿಮ್ಮ ಶಿಸ್ತುಬದ್ಧವಾದ ಜೀವನ, ಕ್ಲಬ್ದ ಸಮಯಕ್ಕೆ ಶಾಲೆಗೆ ಬರುವುದು, ಮಕ್ಕಳಿಗೆ ಬೇಕಾದ ಸ್ಫೂರ್ತಿಯನ್ನು ನೀಡುವುದು, ವಿದ್ಯಾಭ್ಯಾಸ ಅಂದ್ರೆ ಅದೇ ಆಗಿದೆ. ವಾಟ್ ಈಸ್ ಎಜುಕೇಶನ್ ಆಫ್ಟರ್ ಆಲ್? ಇಟ್ ಈಸ್ ಟೀಚಿಂಗ್ ದೆಮ್ ಟು ಲವ್. ಇಟ್ ಈಸ್ ಗಿವಿಂಗ್ ಮೀನಿಂಗ್ ಟು ದೇರ್ ಲೈಫ್. ಜೀವನಕ್ಕೆ ಯಾವ ರೀತಿಯಲ್ಲಿ ನಾವು ಜೀವನವನ್ನು ಮುಂದುವರಿಸಿಕೊಂಡು ಹೋಗಬೇಕು, ನಾವು ಹೇಗೆ ಒಂದು ಪ್ರೀತಿಯ ಸಹಬಾಳ್ವೆಯನ್ನು ನಡೆಸಬೇಕು, ಇದರ ಬಗ್ಗೆ ಪಾಠ ಹೇಳಿಕೊಡುದು. ನಮ್ಮ ಕುಟುಂಬದಲ್ಲಿ ಹೇಗೆ ಮಕ್ಕಳಿಗೆ ನಾವು ಪಾಠ ಹೇಳಿಕೊಡ್ತೇವೆ, ಅದೇ ರೀತಿಯಲ್ಲಿ ನೀವು ಇಲ್ಲಿಗೆ ಬಂದು ಪಾಠ ಹೇಳಿಕೊಡ್ತೀರಾ. ಖಂಡಿತವಾಗಿ ಸಂತೋಷ. ರಾಷ್ಟ್ರ ಕಟ್ಟುವಲ್ಲಿ ನಾವು ಯಾವ ದಿಶೆಯಲ್ಲಿ ಮುಂದಕ್ಕೆ ಹೋಗಬೇಕು, ಎಲ್ಲ ಧರ್ಮಕ್ಕೆ ಸೇರಿದವರು ಇಲ್ಲಿ ಪಾಠ ಕಲಿತಾ ಇದ್ದಾರೆ. ಬೇರೆ ಬೇರೆ ಧರ್ಮಗಳಿಗೆ ಸೇರಿದವರು ನೀವು ಪಾಠ ಹೇಳಿಕೊಡ್ತೀರಾ. ಇಲ್ಲಿಗೆ ಬಂದಾಗ ಅದರಲ್ಲಿ ಆತ ಹಿರಿಯ, ಈತ ಕಿರಿಯ, ಅದರ ಯಾವುದೇ ರೀತಿಯ ಮನೋಭಾವದಲ್ಲಿ ವ್ಯತ್ಯಾಸ ಕಾಣದೆ ಎಲ್ಲರನ್ನು ಗೌರವದಿಂದ ಸಮಾನ ರೀತಿಯಲ್ಲಿ ನೀವು ನಡೆಸಿಕೊಂಡು ಹೋಗ್ತಾ ಇದ್ದೀರಲ್ಲ, ಅದಂತೂ ಖಂಡಿತವಾಗಿ ಸಂತೋಷದ ವಿಷಯ. ಎಲ್ಲರೂ ಆಲ್ ಆಫ್ ಅಸ್ ಆರ್ ಇಮೇಜಸ್ ಆಫ್ ಗಾಡ್ ಅಂತ ಹೇಳ್ತೇವೆ ನಾವು. ದೇವರ ಪ್ರತೀಕ ಅಂತ ಹೇಳಬೇಕು. ದೇವರ ರೂಪ ನಮ್ಮಲ್ಲಿದೆ. ಆದುದರಿಂದ ಯಾವುದೇ ಮಗು ಇರಲಿ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ, ಯಾವುದೇ ಕುಟುಂಬಕ್ಕೆ ಸಂಬಂಧ ಇರಬಹುದು, ಯಾವುದೇ ಜಾತಿ ಇರಬಹುದು, ಅವರೆಲ್ಲರನ್ನು ಗೌರವಿಸುವಾಗ ಭಗವಂತನನ್ನೇ ಗೌರವಿಸಿದಂತಾಗ್ತದೆ. ಅಂತ ಒಂದು ಪ್ರತೀತಿ ನಮ್ಮಲ್ಲಿ ಇದೆ ಅಲ್ಲ, ಅದು ಖಂಡಿತವಾಗಿಯೂ ಸಂತೋಷದ ವಿಷಯ. ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಸಮಸ್ಯೆ ಇದ್ದರೂ ಕೂಡ ನೀವು ಮಕ್ಕಳೊಡನೆ ಸ್ಪಂದಿಸ್ತಾ ಇದ್ದೀರಾ, ಮಕ್ಕಳಿಗೆ ಫೋನ್ ಮಾಡ್ತಾ ಇದ್ದೀರಾ, ಮಕ್ಕಳ ಸಮಸ್ಯೆಗಳೇನೆಂಬುದನ್ನು ಅರ್ಥೈಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಿದ್ದೀರಾ. ನೀವು ಕೇವಲ ಸಂಬಳಕ್ಕೋಸ್ಕರವಲ್ಲ, ಬದಲಾಗಿ ಮಕ್ಕಳಿಗೆ ಜೀವನಕ್ಕೆ ಬೇಕಾದ ಒಂದು ಓರಿಯೆಂಟೇಷನ್, ಒಂದು ದಿಶೆ ಕೊಡುವಲ್ಲಿ, ಅವರ ಜೀವನಕ್ಕೆ ಅರ್ಥ ಕೊಡುವಲ್ಲಿ ನೀವು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೀರಾ. ಖಂಡಿತವಾಗಿಯೂ ಸಂತೋಷ. ಮನೆಯಲ್ಲಿ ಎಷ್ಟು ಸಮಯವನ್ನು ಮಕ್ಕಳು ಕಳೆಯುತ್ತಾರೋ ಅಷ್ಟೇ ಸಮಯವನ್ನು ನಮ್ಮ ಸಮೂಹ ಸಂಸ್ಥೆಗಳಲ್ಲಿ ಮಕ್ಕಳು ಆ ಪಾಠವನ್ನು ಕಲಿಯುವಾಗ, ನೀತಿ ಬೋಧೆಯನ್ನು ಕಲಿಯುವಾಗ, ಆಟ ಆಡುವಾಗ ಇಲ್ಲಿ ಆ ಸಮಯವನ್ನು ಕಳೆಯುತ್ತಾ ಇರ್ತಾರೆ.
ಪೋಷಕರಿಗೆ ಹೇಳಿದ ವಿಷಯಗಳು ನಿಮಗೆ ತಿಳಿದಿರ್ತವೆ. ಆದುದರಿಂದ ವಿ ಆರ್ ಪಾರ್ಟ್ನರ್ಸ್, ಪೋಷಕರು ಹಾಗೂ ಟೀಚರ್ಸ್ ಪಾರ್ಟ್ನರ್ಸ್ ಆಗಿ ಈ ಸಮುದಾಯವನ್ನು ಕಟ್ಟುವಲ್ಲಿ, ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ನಾವು ವಹಿಸುತ್ತೇವೆ. ಬಹುಶಃ ನಾನು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡೋದು ಈ ಲೆವೆಲ್ ಅಲ್ಲ, ಬಹಳಷ್ಟು ಎತ್ತರದ ಲೆವೆಲಲ್ಲಿ ಮೈ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ವೆರಿ ಹೈ ಅಬೌಟ್ ಯು. ದ ರೀಸನ್ಸ್ ಆರ್ ವೆರಿ ಸಿಂಪಲ್. ಹಲವಾರು ರಾಷ್ಟ್ರಗಳಿಗೆ, ದೇಶಗಳಿಗೆ ಭೇಟಿ ನೀಡಿದಾಗ ಅಲ್ಲಿರುವ ವಿದ್ಯಾಭ್ಯಾಸದ ಅಥವಾ ಶಿಕ್ಷಣ ನೀತಿ, ಮಕ್ಕಳು ಕಲಿಯುವ ನೀತಿ, ಭವಿಷ್ಯಕ್ಕೆ ಅವರು ತಮ್ಮನ್ನೇ ತಾವು ತಯಾರಿಸುವ ರೀತಿ, ಇದನ್ನೆಲ್ಲ ದೂರದಿಂದ ಹತ್ತಿರದಿಂದ ಅರ್ಥೈಸಿಕೊಂಡು ಜಗತ್ತಿನಲ್ಲಿ ಯಾವ ರೀತಿಯ ಹೊಸ ಶಿಕ್ಷಣ ನೀತಿ ಬರ್ತಾ ಇದೆ ಅದನ್ನು ಭಾರತ ದೇಶ ಕೂಡ ಅಳವಡಿಸುವ ಈ ವಿಶೇಷ ದಿನಗಳಲ್ಲಿ ನಾವಂತೂ ಖಂಡಿತವಾಗಿ ಹೊಸ ಶಿಕ್ಷಣ ನೀತಿಯೆಡೆಗೆ ಬಹಳಷ್ಟು ಗಮನ ನೀಡುವುದು ಅತಿ ಅಗತ್ಯವಾಗಿದೆ. ಬಹುಶಃ ಹೊಸ ಶಿಕ್ಷಣ ನೀತಿ ನಮ್ಮ ಪಠ್ಯಕ್ರಮಕ್ಕೆ ಬರುವಾಗ ಬಹುಶಃ 3ನೇ 4ನೇ ಕ್ಲಾಸಿನಿಂದಲೇ ನಾವು ಮಕ್ಕಳು ಯಾವ ದಿಸೆಯಲ್ಲಿ ಹೋಗಲು ಸಾಧ್ಯ, ಯಾರು ಡಾಕ್ಟರ್ ಆಗಬಹುದು, ಯಾರು ಟೆಕ್ನಿಷಿಯನ್ ಆಗ್ಬೋದು, ಯಾರು ಕಂಪ್ಯೂಟರ್ ಸ್ಪೆಷಲಿಸ್ಟ್ ಆಗ್ಬೋದು, ಬಹಳ ಸಣ್ಣ ಪ್ರಾಯದಲ್ಲೇ ಅರ್ಥೈಸಿಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ಹೊಸ ಶಿಕ್ಷಣ ನೀತಿಯಲ್ಲಿ ಲಭ್ಯವಿದೆ. ಆದುದರಿಂದ ನಮ್ಮ ಕೆಲಸ ಕಡಿಮೆ ಆಗದು, ಬದಲಾಗಿ ನಮ್ಮ ಕೆಲಸ ಇನ್ನೂ ಕೂಡ ಜಾಸ್ತಿ ಆಗುತ್ತದೆ ಎಂಬುದು ನಮ್ಮ ಮನಸ್ಸಿನಲ್ಲಿ ಇರಲೇಬೇಕು. ನಮ್ಮ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಆಯಗಳಿದ್ದಾರೆ, ಅಟೆಂಡರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, PhD ಮಾಡಿದವರಿದ್ದಾರೆ. ಆದರೆ ನಾವೆಲ್ಲರೂ ಒಂದು ಕುಟುಂಬದವರೆಂಬುದನ್ನು ನಾವು ಅರ್ಥೈಸಿಕೊಳ್ಬೇಕು. ಒಂದೇ ತಾಯಿಯ 5 ಮಕ್ಕಳಲ್ಲಿ ಒಬ್ಬ ಶಿಕ್ಷಿತನಾಗಿರಬಹುದು, ಇನ್ನೊಬ್ಬೊಂದು ಚಿಕ್ಕ ಬೇಸಾಯದ ಕೆಲಸ ಮಾಡಿರಬಹುದು, ಅಥವಾ ಒಂದು ಅಂಗಡಿಯಲ್ಲಿ ಮಾಲೀಕನಾಗಿರಬಹುದು. ಬೇರೆ ಬೇರೆ ದಾರಿ, ಬೇರೆ ಬೇರೆ ರೀತಿಯ ಶಿಕ್ಷಣ ಅವರಿಗೆ ದೊರೆತಿದ್ದರೂ ನಾವೆಲ್ಲರೂ ಒಂದೇ ಕುಟುಂಬದ ಮಕ್ಕಳು. ಆದುದರಿಂದ ಆಯ ಇರಲಿ, HM ಇರಲಿ, ಟೀಚರ್ ಇರಲಿ, ಅಟೆಂಡರ್ ಇರಲಿ, ಎಲ್ಲರನ್ನು ಸಮಾನತೆಯಿಂದ ಗೌರವಿಸುವಂತಹ ಒಂದು ಪ್ರತೀತಿ ನಮ್ಮಲ್ಲಿ ಯಾವಾಗಲೂ ಇರಬೇಕು. ನನ್ನ ಆಫೀಸಿಗೆ ಬಂದರೆ ಬಡ ಭಿಕ್ಷುಕನಿರಲಿ, ಪ್ರೊಫೆಸರ್ ಇರಲಿ, ಬಿಷಪ್ರು ಬರಲಿ, ಇರುವಂತಹ ಚೇರ್ಸ್ ಎಲ್ಲ ಒಂದೇ ರೀತಿ. ಅವರಿಗೆ ಕೊಡುವಂಥ ಚೇರ್ ಸ್ವಲ್ಪ ಒಳ್ಳೆದಿದೆ, ನನ್ನದೊಂದು ಸ್ವಲ್ಪ ಒಂದು ಮರದ್ದು ಹಳೆ ಚೇರ್ ಇದೆ. ಆದರೆ ಎಲ್ಲರಿಗೂ ಒಂದೇ ರೀತಿಯಿಂದ ಕಾಣುವುದರಿಂದ, ಎಲ್ಲರಿಗೆ ಒಂದೇ ಸಮಾನ ರೀತಿಯಲ್ಲಿ ನೋಡುವಾಗ ನಾವು ನಮ್ಮನ್ನೇ ಗೌರವಿಸುತ್ತೇವೆ, ಪರರನ್ನು ಗೌರವಿಸಲು ಕಲಿತೇವೆ. ಅದನ್ನು ನಮ್ಮ ಈ ಶಾಲೆಯಲ್ಲಿ ಮಕ್ಕಳು ನಿಮ್ಮಿಂದ ಕಲಿಯಬೇಕು ಎಂಬುದು ನನ್ನ ಆಶಯವಾಗಿದೆ. ಕಳೆದ 7 ವರ್ಷಗಳಲ್ಲಿ ನೀವಂತೂ ಖಂಡಿತವಾಗಿಯೂ ಈ ಒಂದು ಸ್ಪಷ್ಟ ದಿಶೆಯಲ್ಲಿ ಬಹಳಷ್ಟು ಸ್ಪಂದಿಸಿದ್ದೀರಾ. ನನಗಂತೂ ಅತೀವ ಸಂತೋಷವಾಗಿದೆ. ಶಾಲೆ ಮ್ಯಾನೇಜ್ ಮಾಡೋದು, ಮ್ಯಾನೇಜ್ಮೆಂಟ್ ಅಂತ ಹೇಳುವಾಗ ಕರೆಕ್ಷನ್ ಕೊಡುವುದು ಅದು ನನ್ನ ಜವಾಬ್ದಾರಿ. ಏನು ಉಳಿದಿದೆ ಅದನ್ನು ಇದು ಉಳಿದಿದೆ ಅಪ್ಪ, ನೀವು ಕೆಲಸ ಮಾಡಿದ್ಯಾ ಅಂತ ನಾನು ಕರೆದು ಹೇಳ್ತೇನೆ. ಅದೇ ರೀತಿ ಎಲ್ಲಿ ತಪ್ಪು ನಡೀತದೆ, ತಪ್ಪು ಒಪ್ಪುಗಳಂತ ಹೇಳುವಾಗ ಅದನ್ನು ಕ್ಲಪ್ತ ಸಮಯಕ್ಕೆ ಹೇಳುವುದಂತೂ ನನಗೊಂದು ರೂಢಿಯಾಗಿಯೇ ಬಿಟ್ಟಿದೆ. ಆದ್ದರಿಂದ ನಿಮ್ಮಲ್ಲಿ ಹಲವು ಬಾರಿ ನಾನು ಬೇರೆಯವರಿಗೆ ಸೂಕ್ತ ನಿದರ್ಶನ ಕೊಟ್ಟಿದ್ದೆ. ಕೆಲವೊಮ್ಮೆ ನಿಮಗೆ ಬೇಜಾರಾಗಿರಬಹುದು, ಆದರೆ ಬೇಜಾರನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಅದು ಒಂದೇ ಉದ್ದೇಶ ಏನಂದ್ರೆ, ನಮ್ಮ ಈ ಸಮೂಹ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಸಿಗುವಂತಹ ಶಿಕ್ಷಣ ಖಂಡಿತವಾಗಿಯೂ ಸೂಪರ್ ಕ್ಲಾಸ್ ಆಗಿರಬೇಕು. ಕೇವಲ ಈ ಪರಿಸರದಲ್ಲಿ ಮಾತ್ರವಲ್ಲ ನಮ್ಮ ಶಾಲೆ ಒಂದು ಉತ್ತಮ ಶಾಲೆ ಎಂಬ ಹೆಸರು ಬೆಳೆಸಬೇಕು. ಬದಲಾಗಿ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರುವಾಸಿಯಾದಂಥ ಶಾಲೆ ಇದು ಆಗಬೇಕೆಂಬುದು ನನ್ನ ಆಶಯವಾಗಿದೆ. ಒಂದು ವೇಳೆ ನಮ್ಮ ಮಕ್ಕಳ ಇಲ್ಲಿ 3,000ಕ್ಕೂ ಮಿಕ್ಕಿ ನಮ್ಮ ಈ ಶಾಲೆಗಳಲ್ಲಿ ಸಮೂಹ ಸಂಸ್ಥೆಗಳ ಮಕ್ಕಳು ಕಲಿತರಾದರೆ ಇಲ್ಲಿ ಉತ್ತಮವಾದ ಶಿಕ್ಷಣ ಸಿಗುತ್ತದೆ, ನೀತಿ ಬೋಧೆ ಇದೆ, ಅಧ್ಯಾಪಕರು ಕಮಿಟೆಡ್ ಅಧ್ಯಾಪಕರಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಪರಿಸರಕ್ಕೆ ಬರ್ತಾ ಇದ್ದಾರೆ. ವಿವಿಧ ಸ್ಪರ್ಧೆಗಳು, ಅದು ನ್ಯಾಷನಲ್ ಲೆವೆಲ್ಗೆ ಹೋಗುವಾಗ ರಾಜ್ಯ ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ, ತಾಲೂಕು ಮಟ್ಟಕ್ಕೆ ನಮ್ಮ ಮಕ್ಕಳು ಹೋಗಿ ಏನು ಹೇಳ್ತಾರೆ, ನಮ್ಮ ಸಮೂಹ ಸಂಸ್ಥೆಗಳಿಗೆ ಹೆಸರನ್ನು ತರುವಾಗ ಖಂಡಿತವಾಗಿ ಸಂತೋಷವಾಗ್ತದೆ. ನಮ್ಮ ಶಾಲೆಯಲ್ಲಿ ಕಲಿತವರು ರಾಜಕಾರಣಿಗಳಾಗಿದ್ದಾರೆ, ನಮ್ಮ ಶಾಲೆಯಲ್ಲಿ ಕಲಿತವರು ವಿಜ್ಞಾನಿಗಳಾಗಿದ್ದಾರೆ. ಆದ್ದರಿಂದ ಈ ಪರಿಸರದಲ್ಲಿ ಜೀವಿಸುವವರು ಆ ನೇತ್ರಾವತಿ ನದಿಯ ಆ ಕಡೆಗೆ ಹೋಗಬೇಕಾಗಿಲ್ಲ. ನಮ್ಮಲ್ಲಿ ಕಲಿತವರು ಕೂಡ ರ್ಯಾಂಕ್ ಪಡೆಯುತ್ತಾರೆ. ಈ ವರ್ಷ ಕೂಡ ಒಂದು ರ್ಯಾಂಕ್ ಬಂದಿದೆ. ಇಲ್ಲಿ ಕಲಿತವರು ವಿಜ್ಞಾನಿಗಳಾಗ್ತಾರೆ,
ಅವರೇನು ಒಳ್ಳೆಯ ಲೀಡರ್ಸ್ ಆಗಿ, ಸಮುದಾಯದ ಲೀಡರ್ಸ್, ರಾಷ್ಟ್ರ ಕಟ್ಟುವ ಲೀಡರ್ಸ್ ಆಗಿ ಬಂದಿದ್ದಾರೆ. ಅದಂತೂ ಖಂಡಿತವಾಗಿ ವಿಷಯ. ಅಂತಹ ಒಂದು ಮನೋಸ್ಥೈರ್ಯವನ್ನು ನಮ್ಮ ಮಕ್ಕಳಿಗೆ ಕೊಡುವಲ್ಲಿ ನೀವು ಸಫಲರಾಗಿದ್ದೀರಾ. ಇದಂತೂ ಖಂಡಿತವಾಗಿಯೂ ಸಂತೋಷದ ವಿಷಯ. 7 ವರ್ಷಗಳು ನಾನು ಹೇಳಿದೆ ಹೇಗೆ ಅದು ಮುಂದಕ್ಕೆ ಹೋಗಿವೆ, 7 ಗಳಿಗೆಯಂತೆ ಹೋಗಿವೆ. ಹಲವು ಹೊಸ ಮುಖಗಳು ಬಂದಿವೆ, ಹೊಸ ಪ್ರತಿಭೆಗಳು ಅಧ್ಯಾಪಕ ವೃಂದದಲ್ಲಿ ಕೂಡ ಕಾಣ ಸಿಕ್ಕಿವೆ. ಖಂಡಿತವಾಗಿಯೂ ಬಹಳಷ್ಟು ಸಂತೋಷ. ನಮ್ಮ ಪೋಷಣಕ್ಕೆ, ನಮ್ಮ ಹೊಟ್ಟೆಗೆ ಬೇಕಾದ ಆಹಾರವನ್ನು ಪಡೆಯುವುದಕ್ಕೋಸ್ಕರ ಮಾತ್ರ ನಾವು ಕೆಲಸ ಮಾಡುವುದಲ್ಲ. ನೀವೊಂದು ಕೆಲವು ವರ್ಷಗಳಿಂದ ರಿಟೈರ್ಡ್ ಆಗುವಾಗ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಯಾವಾಗಲೂ ಒಂದು ಸಂದೇಶವನ್ನು ನೀವು ನೀಡಬೇಕು. ನಾನು ಕೆಲಸ ಮಾಡಿದ್ದು ಕೇವಲ ಸಂಬಳಕ್ಕಲ್ಲ, ರಾಷ್ಟ್ರ ನಾಯಕರನ್ನು ರೂಪಿಸಲು. ನಾನು ಕೆಲಸ ಮಾಡಿದ್ದು ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸಲು. ನಾನು ಕೆಲಸ ಮಾಡಿದ್ದು ನಮ್ಮ ಈ ಜಗತ್ತಿಗೆ ಬೇಕಾದ ವಿಜ್ಞಾನಿಗಳನ್ನು ರೂಪಿಸಲು. ಅಂತಹ ಒಂದು ಮನೋಸ್ಥೈರ್ಯದಿಂದ ಮಕ್ಕಳಿಗೆ ನೀವು ಕಥೆಯನ್ನು ಹೇಳುವಂತಹ ಒಂದು ಏನು ಹೇಳ್ತಾರೆ, ಕಥೆಯನ್ನು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಕಥೆ ಹೇಳುವಂತ ಅಜ್ಜಿಯರು ಆಗ್ಬೇಕೆಂಬುದು ನನ್ನ ಆಶಯವಾಗಿದೆ. ನಮ್ಮ ಈ ಸಮೂಹ ಸಂಸ್ಥೆಗಳಿರುವ ಪ್ರತಿಯೊಂದು ಶಾಲೆಗೂ ಅದರದೇ ಆದ ಐಡೆಂಟಿಟಿ ಇದೆ. ಅದು ಆಂಗ್ಲ ಮಾಧ್ಯಮ ಶಾಲೆ ಇರಲಿ, ಹೋಲಿ ಏಂಜಲ್ಸ್ ಶಾಲೆ ಇರಲಿ, ಪ್ರೌಢಶಾಲೆ ಇರಲಿ, ಕಾಲೇಜ್ ಇರಲಿ, ಆಡಳಿತದಲ್ಲಿ ಇರಲಿ, ಎ ಹೆಲ್ದಿ ಕಾಂಪಿಟೇಷನ್ ಇಸ್ ಅ ಮಸ್ಟ್. ಅದು ಯಾವಾಗಲೂ ಇರಬೇಕು. ಆ ಹೆಲ್ದಿ ಕಾಂಪಿಟೇಷನ್ ಮುಖಾಂತರ ತಾ ಮುಂದೆ ಅಂತ ಮುಂದಕ್ಕೆ ಹೋಗುವಾಗ ಮಕ್ಕಳಿಗೆ ಅದು ಆಧಾರವಾಗ್ತದೆ. ಅವರು ಕನ್ನಡ ಮಾಧ್ಯಮದಲ್ಲಿ ಕಲಿಯುವ 1,500 ಮಕ್ಕಳಿರಲಿ, ಆಂಗ್ಲ ಮಾಧ್ಯಮ ಶಾಲೆ ಕಲಿಯುವ 1,500 ಮಕ್ಕಳಿರಲಿ, ಅದರಲ್ಲಿ ವ್ಯತ್ಯಾಸವಿಲ್ಲ. ಆಂಗ್ಲ ಮಾಧ್ಯಮ ಶಾಲೆಯಿಂದ ಕನ್ನಡ ಮಾಧ್ಯಮದ ಪ್ರೇರಣೆ ಪಡೆದರೆ, ಅದೇ ರೀತಿ ಕನ್ನಡ ಮಾಧ್ಯಮ ಶಾಲೆಗಳಿಂದ ಆಂಗ್ಲ ಮಾಧ್ಯಮ ಶಾಲೆಗಳು ಪ್ರೇರಣೆ ಪಡೆದರೆ ಅದು ಖಂಡಿತವಾಗಿ ಅರ್ಥಭರಿತ. ಅಂತಹ ಒಂದು ಹೆಲ್ದಿ ಕಾಂಪಿಟೇಷನ್ ಇರಲಿ. ಅದೇ ರೀತಿ ಇಲ್ಲಿಂದ ಹೊರಗೆ ಹೋಗುವಾಗ ಮಾರ್ಗದಲ್ಲಿ ಎಲ್ಲೆಲ್ಲೂ ಸಿಗುವಾಗ ನಾವು ನಿಜವಾಗಿ ಒಂದೇ ಕುಟುಂಬದ, ಒಂದೇ ತಾಯಿಯ ಮಕ್ಕಳೆಂಬ ಮನೋಭಾವವನ್ನು ನೀವು ಇಟ್ಟುಕೊಳ್ಳಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ನಿಮ್ಮ ಮುಖಾಂತರ ನಮ್ಮ ಸಮುದಾಯ, ಇಲ್ಲಿನ ಧರ್ಮ ಕೇಂದ್ರ ಬಹಳಷ್ಟು ಪ್ರಸಿದ್ಧಿ ಪಡೆದಿದೆ. ನೀವು ಎಲ್ಲಾ ಕಾರ್ಯಕ್ರಮಗಳಲ್ಲಿ, ಕಳೆದ 7 ವರ್ಷಗಳ ಕಾರ್ಯಕ್ರಮಗಳಲ್ಲಿ ಸಂಚಾಲಕರೊಡನೆ ಕೈ ಜೋಡಿಸಿದಕ್ಕೋಸ್ಕರ, ಆಡಳಿತ ಮಂಡಳಿಯೊಡನೆ ಕೈ ಜೋಡಿಸೋಕ್ಕೋಸ್ಕರ ನಾನು ನಿಮ್ಮನ್ನು ಧನ್ಯವಾದಗಳನ್ನು ಹೇಳ್ತೇನೆ. ನಾವೊಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಸಂಬಳ ಕೊಡಲು ಕಷ್ಟವಾಗ್ತಾ ಇದೆ. ಆದರೆ ಇಡೀ ವರ್ಷ ಬಾಕಿ ಇದೆ, ಅದನ್ನು ಈ ವರ್ಷದ ಕೊನೆ ಒಳಗೆ ಎಲ್ಲರಿಗೂ ಕೊಡುವಂತಹ ಒಂದು ಯೋಜನೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದು ಸಫಲವಾಗ್ತದೆ ಎಂಬುದು ಎಲ್ಲ ಮುಖ್ಯೋಪಾಧ್ಯಾಯರ ಅನಿಸಿಕೆ ಆಗಿದೆ. ನಮ್ಮ ಮ್ಯಾನೇಜ್ಮೆಂಟ್ ಒಳಗೆ ಸ್ಪಂದಿಸಿದ್ದಕ್ಕೋಸ್ಕರ, ಶಾಲೆಯಲ್ಲಿ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ನೀವು ಪ್ರಧಾನ ಪಾತ್ರ ವಹಿಸಿದಕ್ಕೋಸ್ಕರ ಎಲ್ಲ ರೀತಿಯಲ್ಲಿ ಒಂದು ಕುಟುಂಬಸ್ಥರಾಗಿ ಇಲ್ಲಿ ಜೀವಿಸುವಂತ ಪ್ರಯತ್ನ, ಸಂತೋಷದಿಂದ ಶಾಲೆಗೆ ಬಂದು ಸಂತೋಷದಿಂದ ಜೀವಿಸುವಂತ ಒಂದು ಪ್ರಯತ್ನ ಮಾಡಿದ್ದೀರಾ. ನಮಗೆಲ್ಲರಿಗೂ ಧನ್ಯವಾದ ಹೇಳುವಾಗ ನನಗೋಸ್ಕರ ಪ್ರಾರ್ಥಿಸಿರಿ, ನಮಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಭಗವಂತನ ಆಶೀರ್ವಾದ, ಕರ್ತರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲೆಂಬುದೇ ಆರೈಕೆಯಾಗಿದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗಾಡ್ ಬ್ಲೆಸ್ ಯು. ಲೇಸದ ಗುರುಕಾರ್ಮೆನ್ ವಯಸ್ಸೊಂಡಿನ ಸಂತ ಸೆಬೆಸ್ಟಿಯನ್ ಪದವಿ ಪೂರ್ವ ಕಾಲೇಜಿದ ಪ್ರಾಂಶುಪಾಲರು ವಂದನೀಯ ಫಾದರ್ ಎಡ್ವಿನ್ ಮಸ್ಕರನೆಸ್ ಪಾತೆರೊಂದು ಪ್ರತಿಯೊಂದು ಕಾರ್ಯಕ್ರಮದ ಸಮಯದ ಪರಿಪಾಲನೆ, ಗುಣಮಟ್ಟದ ಕಾರ್ಯಕ್ರಮಕ್ಕೆ ಆದ್ಯತೆಯನ್ನು ಕೊರೊಂದು ಪ್ರತಿಯೊಂದು ಸೂಕ್ಷ್ಮ ವಿಷಯ ಇಡ್ಲ ಗಮನ ಕೊರೊಂದು ಅಚ್ಚುಕಟ್ಟುತನ, ಶಿಸ್ತು, ಸಂಯಮ, ತಾಳ್ಮೆಡು ನಂಗೆ ಮಾರ್ಗದರ್ಶನ ಕೊಡ್ತೇರು ಪಂಡದು ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣರಿಗೆ ಅಭಿನಂದನೆದ ಪಾತೆರ ಪಂಡೇರು. ಫಾದರ್ JB ಸಲ್ದಾಣರವರು ಇಲ್ಲಿ ಆಗಮಿಸುತ್ತಾರೆ. ಮೊದಲು ಶಿಕ್ಷಣ ಎತ್ತು ಅದರ ಉತ್ಕೃಷ್ಟ ಪಟ್ಟಕ್ಕೆ ಸೇರಿಸಿದವರು ನಮ್ಮ ಮೆಚ್ಚಿನ ಸಂಚಾಲಕ. ನಮ್ಮ ವಿದ್ಯಾಸಂಸ್ಥೆಗಳ ಬಗ್ಗೆ ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಉಳ್ಳಾಳದಲ್ಲಿ ಆಗ್ಬೋದು, ಕೋಣಾಜಿಯಲ್ಲಿ ಆಗ್ಬೋದು, ಗೆರ್ಲಕಟ್ಟೆಯಲ್ಲಿ ಆಗ್ಬೋದು, ಈ ಎಲ್ಲ ಸ್ಥಳಗಳಲ್ಲಿ ಈ ಸಂಸ್ಥೆಯ ಬಗ್ಗೆ ಹೆಸರು ಕೇಳಲಿಕ್ಕೆ ಸಿಕ್ಕಿದ್ದೇ ಫಾದರ್ ಅವರು ಸಂಚಾಲಕ ಆದ ಮೇಲೆ. ನಮ್ಮ ವಿದ್ಯಾಸಂಸ್ಥೆಗಳ ಈ ಇಷ್ಟು ಬೆಳವಣಿಗೆ, ಮಕ್ಕಳ ಗಣನೀಯ ಏರಿಕೆ, ಆಮೇಲೆ ಶಿಕ್ಷಕರಲ್ಲಿ ಒಂದು ಹೊಸ ಹುರುಪು, ಇದೆಲ್ಲ ನಮಗೆ ಅವರು ಕಲಿಸಿಕೊಟ್ಟಿದ್ದಾರೆ. ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ನಡೆದಾಗ ಆ ಕ್ಲಬ್ದ ಸಮಯದಲ್ಲಿ ಆ ಕಾರ್ಯಕ್ರಮ ಆರಂಭವಾಗಬೇಕು ಮತ್ತು ಆ ಉನ್ನತ ಗುಣಮಟ್ಟದ ಕಾರ್ಯಕ್ರಮವನ್ನು ನಾವು ನೀಡಬೇಕು.
ಈ ಸಂಸ್ಥೆ ವಠಾರದಲ್ಲಿ ಎಷ್ಟೋ ಕಾರ್ಯಕ್ರಮಗಳು ನಡೆದಿವೆ ಮತ್ತು ಎಲ್ಲ ಕಾರ್ಯಕ್ರಮಗಳು ಗುಣಮಟ್ಟದ ಕಾರ್ಯಕ್ರಮ ಅಂತ ನಾವು ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಇದು ನಮ್ಮ ಸಂಚಾಲಕರು ಯಾವಾಗಲೂ ನಮ್ಮಿಂದ ಅಪೇಕ್ಷಿಸಪಡುವುದು ಒಂದು ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ನಡೆಸಬೇಕು ಮತ್ತು ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ಪ್ರೋಗ್ರಾಮನ್ನು ಕೊಡಬೇಕು. ಇದೆಲ್ಲ ನಾವು ಅವರಿಂದ ಕಲಿತ ವಿಷಯ. ಎರಡನೇದಾಗಿ ಅವರು ಇಲ್ಲಿನ ಧರ್ಮಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಶತಮಾನೋತ್ಸವದ ಒಂದು ದೊಡ್ಡ ಸಂಭ್ರಮವನ್ನು ಎಲ್ಲ ಧರ್ಮದ ಜನರಿಗೂ ಸೇರಿಸಿ ಮಾಡಿದ ಕೀರ್ತಿ ಅವರದ್ದು. ಆದ್ದರಿಂದ ಈ ಧರ್ಮಕ್ಷೇತ್ರಕ್ಕೆ ಸಂಬಂಧಪಟ್ಟ ಅನೇಕ ಅಭಿವೃದ್ಧಿ ಕೆಲಸ, ಆ ಧರ್ಮಕ್ಷೇತ್ರದ ವಿಸ್ತರಣೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ವಿಸ್ತರಣೆ ಮಾಡಿದ್ದು ಮತ್ತು ಎಲ್ಲ ಈ ಕಾರ್ಯಕ್ರಮಗಳನ್ನು ಮಾಡಿದ್ದು ಮತ್ತು ಕಳೆದ 2-3 ತಿಂಗಳಿಂದ ಈ ಕೋವಿಡ್ ಸಮಸ್ಯೆ ಬಂದ ಮೇಲೆ ಎಷ್ಟೋ ಬಡವರಿಗೆ ಪ್ರತಿನಿತ್ಯ ಅವರು ಇಲ್ಲಿಂದ ಆಹಾರವನ್ನು ಹಂಚಿದ್ದಾರೆ. ಅವರು ಕೊಟ್ಟದ್ದು ಯಾರಿಗೆ ತಿಳಿಯಲಿಕ್ಕಿಲ್ಲ, ಅಷ್ಟು ಆಹಾರ ಸಾಮಗ್ರಿಗಳನ್ನು ಧನ ಸಹಾಯವನ್ನು ಅವರು ನೀಡಿದ್ದಾರೆ. ಇದೆಲ್ಲ ಅವರ ಒಂದು ವಿಶೇಷ ಕೊಡುಗೆ. ನಾವು ಮತ್ತು ನಮ್ಮ ಸಂಬಂಧ, ಅವರ ಸಂಚಾಲಕರು, ನಾವು ಅವರ ಕೈ ಕೆಳಗೆ ಕೆಲಸ ಮಾಡುವ ಸಿಬ್ಬಂದಿ, ಉಪನ್ಯಾಸಕರು ಹಾಗೂ ಸಿಬ್ಬಂದಿಗಳು, ಇದು ಬಾಹ್ಯ ನೋಟಕ್ಕೆ ಮಾತ್ರ. ಆದರೆ ಆಂತರಿಕವಾಗಿ ಅವರ ಬಳಿ ನಾವು ಹೋದಾಗ ಅವರು ಒಬ್ಬ ಒಳ್ಳೆಯ ನಮಗೆ ಲೀಡರ್, ಮುಂದೆ ಹೋಗಲಿಕ್ಕೆ ಏನೆಲ್ಲ ಬೇಕು ಅಂತ ಹೇಳುವ ಒಬ್ಬ ಮಹಾನ್ ವ್ಯಕ್ತಿ. ಮತ್ತು ಕೆಲವು ಸಲ ಅವರೇ ನಮ್ಮಿಂದ ಕೆಲವು ಸಲಹೆ ಸೂಚನೆಗಳನ್ನು ತಿಳಿಪಡಿಸುತ್ತಿದ್ದರು. ಸೆಮಿನರಿಯಲ್ಲಿ 8 ವರ್ಷ ಮತ್ತು ಇಲ್ಲಿ 7 ವರ್ಷ, 15 ವರ್ಷ ನಾನು ಅವರ ಜೊತೆಗಿದ್ದೇನೆ. ಇಲ್ಲಿ ಬಂದ ಮೇಲೆ ನಾನು ಪ್ರಾಂಶುಪಾಲರಾಗಿದ್ದಾಗ ಅವರು ಸಂಚಾಲಕರಾಗಿದ್ದರು. ಇದು ನಮ್ಮ ಒಂದು ಜವಾಬ್ದಾರಿಯುತ ಕೆಲಸ. ಆದರೆ ವೈಯಕ್ತಿಕವಾಗಿ ಅವರು ನನಗೆ ಆಪ್ತ ಮಿತ್ರರು. ಈ ಒಂದು ವಿಷಯವನ್ನು ನಾನು ನಿಮಗೆಲ್ಲರ ಮುಂದೆ ಹೇಳ್ತೇನೆ. ನನ್ನ ಯಾವುದೇ ಒಂದು ಸಮಸ್ಯೆ ಇದ್ದರೆ ಅಥವಾ ಯಾವುದೇ ಕ್ಷೇತ್ರಕ್ಕೆ ಆಪ್ತ ಮಿತ್ರರಾಗಿ ನನಗೆ ಯಾವುದೇ ಸಮಯದಲ್ಲಿ ಸಹಾಯ ಮಾಡಿದ ವ್ಯಕ್ತಿ ನಮ್ಮ ಮಹಾನ್ ಸಂಚಾಲಕರು ವಂದನೀಯ JP ಸಳ್ಳನವರು. ಮೂರನೆಯದಾಗಿ ಅವರು ಈ ಕ್ಷೇತ್ರದಲ್ಲಿ ಎಲ್ಲ ಧರ್ಮದ ಮುಂದಾಳುತ್ತದಲ್ಲಿ ನೆಲೆತವರು. ಇವತ್ತು ಒಂದು ವೇಳೆ ಈ ಸಮಸ್ಯೆ ಕೋವಿಡ್ ಇರದಿದ್ದರೆ ಒಂದು ದೊಡ್ಡ ಮಟ್ಟದ ಪೌರ ಸನ್ಮಾನ ಇರುತ್ತಿತ್ತು ಮತ್ತು ಇಲ್ಲಿನ ಎಲ್ಲ ನಾಗರಿಕರು ಅವರನ್ನು ಸನ್ಮಾನ ಮಾಡ್ತಿದ್ದರು. ಯಾಕಂದರೆ ಅಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಅವರು ಕರೆದಾಗ ಅವರು ಹೋಗ್ತಾರೆ, ಮಾತಾಡ್ತಾರೆ, ಸಂದೇಶವನ್ನು ಇಡ್ತಾರೆ. ಹೀಗೆ ಬೇರೆ ಧರ್ಮದವರನ್ನೇ ಒಳ್ಳೆಯ ರೀತಿಯಲ್ಲಿ ಒಂದು ಸಂಬಂಧ ಇಟ್ಟು ಇಡೀ ಈ ನಮ್ಮ ಮಂಗಳೂರು ದಕ್ಷಿಣದಲ್ಲಿ ಒಂದು ಹೆಸರುವಾಸಿಯಾದ ಸಂತ ಸೆಬಾಸ್ಟಿಯನ್ ಧರ್ಮಕ್ಷೇತ್ರವನ್ನು ಮಾಡಿದ್ದಾರೆ. ಪ್ರಿಯರೇ, ಇವತ್ತು ಅವರು ನಮ್ಮನ್ನಾಗಲಿ ಇಲ್ಲೂ ಕೂಡ ದೊಡ್ಡ ಒಂದು ನಗರದಲ್ಲಿರುವ ಸಂಸ್ಥೆಗೆ ಹೋಗ್ತಾರೆ. ಲೂರ್ಡ್ಸ್ ಸೆಂಟ್ರಲ್ ಸ್ಕೂಲ್, ಇದು ನಮ್ಮ ಧರ್ಮಕ್ಷೇತ್ರದಲ್ಲಿ ಇರುವ ಒಂದು ಒಳ್ಳೆಯ ಸಂಸ್ಥೆ. ಆ ಸಂಸ್ಥೆಗೆ ಸಂಚಾಲಕರು ಹಾಗೂ ಆ ಚರ್ಚಿನ ಪ್ಯಾರಿಸ್ಟಿ ಧರ್ಮಗುರುಗಳಾಗಿ ಅವರು ಹೋಗ್ತಾ ಇದ್ದಾರೆ. ಅವರಿಗೆ ನಾವು ಶುಭವನ್ನು ನಾವು ಕೋರ್ತಾ ಇದ್ದೇವೆ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಅವರ ಕೆಲಸಗಳನ್ನು ಎಲ್ಲ ಸಹಕಾರ ನೀಡಲಿ. ಒಂದನೆಯ ಫಾದರ್ JP ಸಳ್ಳನವರು ಎಷ್ಟು ಕೆಲಸವನ್ನು ಇಲ್ಲಿ ಮಾಡ್ತಾರೆ, ಅಷ್ಟೇ ಜವಾಬ್ದಾರಿ ಕೆಲಸ ನಮ್ಮ ಮಂಗಳೂರು ಧರ್ಮಕ್ಷೇತ್ರದಲ್ಲಿದೆ. ನಮ್ಮ ಮಂಗಳೂರು ಧರ್ಮಕ್ಷೇತ್ರದಲ್ಲಿ ಅನೇಕ ಸಂಘಟನೆಗಳಿವೆ ಹಾಗೂ ಅನೇಕ ಜವಾಬ್ದಾರಿಯನ್ನು ನಡೆಸುವಂಥ ಅಲ್ಲಿ ಸಂಸ್ಥೆಗಳಿವೆ. ಅವರ ಕೊಡುಗೆ ಅದಕ್ಕೆ ಅಪಾರ. ಇವತ್ತು ಬೆಳಿಗ್ಗೆ ಕೂಡ 1 ಗಂಟೆ ಸಮಯ ಧರ್ಮಾಧ್ಯಕ್ಷರನ್ನು ಭೇಟಿ ಮಾಡಿ ಅವರಿಗೆ ಸಲಹೆಗಳನ್ನು ಅವರಿಗೆ ಕೇಳಿದಾಗ ಕೊಟ್ಟು ಪುನಃ ಇಲ್ಲಿ ವಾಪಸ್ ಬಂದಿದ್ದಾರೆ. ಅಂದರೆ ಅವರೆಲ್ಲರೂ JP ಸಳ್ಳನವರ ಸಲಹೆಗಳನ್ನು ಹೇಳ್ತಾರೆ ಮತ್ತು ಅವರು ಸೂಕ್ತ ಸಲಹೆಗಳನ್ನು ನೀಡ್ತಾರೆ ಮತ್ತು ನಮ್ಮ ಧರ್ಮಕ್ಷೇತ್ರಕ್ಕೆ ಅವರು ಒಂದು ಬೆನ್ನೆಲುಬು ಅಂತ ಖಂಡಿತವಾಗಿ ನಾವು ಹೇಳ್ಬೋದು. ಎಷ್ಟು ಜ್ಞಾನ ಇದ್ದು ಎಷ್ಟು ಜವಾಬ್ದಾರಿ ಇದ್ದರೂ ಕೂಡ ಸಾಮಾನ್ಯ ಥರ ಜೀವಿಸುವ ವ್ಯಕ್ತಿ ನಮ್ಮ ಸಂಚಾಲಕರು. ಇವತ್ತು ನಮ್ಮನ್ನು ಬೀಳ್ಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಶುಭವನ್ನು ಕೋರುತ್ತೇನೆ ಮತ್ತು ಅವರನ್ನು ಬೇಡಿಕೊಳ್ಳುತ್ತೇನೆ. ನಮ್ಮೆಲ್ಲರನ್ನು ಅವರು ಹರಸಬೇಕು ಮತ್ತು ಅವರು ನಮಗೆ ತೋರಿಸಿಕೊಟ್ಟ ದಾರಿಯಲ್ಲಿ ನಾವು ಮುನ್ನಡೆಸಬೇಕು ಅಂತ ಅವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವನ್ನು ಕೋರ್ತೇನೆ. ವಂದನೆಗಳು. ಹೋಲಿ ಏಂಜಲ್ಸ್ ಶಾಲಾ ಮುಖ್ಯೋಪಾಧ್ಯಾಯರು
ಸಿಸ್ಟರ್ ಸೆವೆರಿನ್ ಫೆರ್ನಾಂಡಿಸ್ ಮಾತಾ ಅಧ್ಯಾಪಕ ಬಂಧುಲೇನ ಪರವಾದ ಪಾತೆರೊಂದು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಶಿಕ್ಷಣ ಸಂಸ್ಥೆ ಬೊಕ ಸಾಮಾಜಿಕವಾದ ಸರ್ವತೋಮುಖ ಅಭಿವೃದ್ಧಿಡು ದುಂಬು ಕೊನೆಯಿನ ತಂಕಲ್ನ ಪ್ರೀತಿದ ಧರ್ಮಗುರುಕುಲು ಶಾಲಾ ಸಂಚಾಲಕರು ಪ್ರತಿಯೊಂದು ಕಾರ್ಯಕ್ರಮಡು ಅಚ್ಚುಕಟ್ಟುತನನ್ನು ರೂಪಿಸಾಯರೆ ಪ್ರೇರಣೆ ಕೊರನ ಶಕ್ತಿ ಪಡೆದು ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣರಿಗೆ ಮಾನಾದಿಗದ ಅಭಿನಂದನೆಯನ್ನು ಸಂದಾಯರು. ಕೇಂದ್ರ ಬಿಂದು ಆಗಿರುವ ಪೂಜ್ಯ ಸಂಚಾಲಕರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಸಭಾಸದರೇ, ವಿದಾಯ ಎಂದರೆ ಮನದ ಅಂಗಳದಲ್ಲಿ ಮೆರವಣಿಗೆ ಹೊರಟು ನಿಲ್ಲುವ ಸಾಲು ಸಾಲು ಸಿಂಗಾರದ ನೆನಪುಗಳು. ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಲ್ಲ ಒಂದು ಬಾರಿ ಮಧುರ ನೆನಪುಗಳಿಂದ ತೊಯ್ದು ತೊಟ್ಟಿಕ್ಕುವ ವಿದಾಯದ ಗಳಿಗೆ ಎಂದೂ ಹಾದು ಹೋಗದೆ ಇರಲಾರದು. ಇದು ಜೀವನದಲ್ಲಿ ಹಲವು ಬಾರಿ ಘಟಿಸುತ್ತದೆ. ಸಿಹಿ ಮತ್ತು ಕಹಿ ನೆನಪುಗಳ ಸಮ್ಮಿಶ್ರಣವೇ ಬದುಕಿನ ಅನುಭವಗಳು. ಅಂತೆಯೇ ಶಿಕ್ಷಣ ಸಂಸ್ಥೆಗಳು ಇದಕ್ಕೆ ಹೊರತಾಗಿರುವುದಿಲ್ಲ. 7 ವರ್ಷಗಳಿಂದ ನಮ್ಮ ಮತ್ತು ಸಂಚಾಲಕರ ನಡುವಿನ ಬಾಂಧವ್ಯ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿದೆ ಎಂದರೆ ಖಂಡಿತ ತಪ್ಪಾಗಲಾರದು. ವಂದನೀಯ ಡಾಕ್ಟರ್ JB ಸಲ್ದಾನ ನಮ್ಮ ಪೂಜ್ಯ ಸಂಚಾಲಕರು ನಮ್ಮ ಸಂತ ಸೆಬೆಸ್ಟಿಯನ್ ಸಮೂಹ ಸಂಸ್ಥೆಯಲ್ಲಿ ದಾರಿ ಎರೆದ ಜೀವನ ನಡತೆಯನ್ನು 3 ಭಾಗಗಳಾಗಿ ನನ್ನ ಅನುಭವದ ಹಾಗೂ ಇತರರ ಅನುಭವದ ನುಡಿಗಳನ್ನು ಹಂಚಲು ಸಂತೋಷಿಸುತ್ತೇನೆ. ಮೊದಲನೆಯದಾಗಿ ವಿದ್ಯಾಸಂಸ್ಥೆಯ ಬೆಳವಣಿಗೆ ಹಾಗೂ ಹೊರರೂಪ. 7 ವರ್ಷದ ಇತಿಹಾಸದಲ್ಲಿ ಮಹತ್ವದ ಬದಲಾವಣೆ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಗೋಚರಿಸುತ್ತದೆ. ಉತ್ತಮ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆ, ಉತ್ತಮ ನುರಿತ ಶಿಕ್ಷಕರ ಲಭ್ಯತೆ, ಸರ್ವತೋಮುಖ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿರುವ ವಿದ್ಯಾಸಂಸ್ಥೆಗಳು. ವಿದ್ಯಾಸಂಸ್ಥೆಯ ಶಿಸ್ತನ್ನು, ಕಾರ್ಯಬದ್ಧತೆಯನ್ನು ಹಾಗೂ ಜ್ಞಾನ ದೇಗುಲದ ಸವಿಯನ್ನು ಸವಿಯಲು ವಿವಿಧ ಪ್ರದೇಶದ ಮಕ್ಕಳು ಇಲ್ಲಿಗೆ ಬರುವುದೇ ಇದಕ್ಕೆ ಸಾಕ್ಷಿ. ನಮ್ಮ ಸಂಚಾಲಕರ ಕನಸಿನ ರೂಪುರೇಷೆ ಒಂದು ಹಂತಕ್ಕೆ ತಲುಪಿದೆ ಎಂದರೆ ಎನ್ನಲು ನನಗೆ ಅಭಿಮಾನವಾಗುತ್ತದೆ. ಬೆಳಗಿನ ಜಾವ ಶಿಕ್ಷಣ ಸಂಸ್ಥೆಗೆ ಶಿಸ್ತುಬದ್ಧವಾದ ಎಲ್ಲರ ನಡತೆ, ಸಾವಿರಾರು ಮಕ್ಕಳಿದ್ದರೂ ಮೌನತೆಯ ವಾತಾವರಣದಲ್ಲಿ ಶಿಕ್ಷಣ, ಪರಿಸರ ಜಾಗೃತಿ ಕಾರ್ಯಕ್ರಮ ಹಾಗೂ ನಾವೆಲ್ಲರೂ ಒಂದೇ ಸಮಾಜದಲ್ಲಿ ಜೀವಿಸುವ ಪರಿಕಲ್ಪನೆಯಲ್ಲಿ ಸಾಮುದಾಯಿಕ ಕಾರ್ಯಕ್ರಮಗಳ ನೋಟ, ಇಷ್ಟೆಲ್ಲ ಅಚ್ಚುಕಟ್ಟತನವನ್ನು ಕಾಣಬೇಕಾದರೆ ಅದರ ಹಿಂದಿರುವ ಮಹಾನ್ ಶಕ್ತಿಯೇ ನಮ್ಮ ಸಂಚಾಲಕರು. ಎರಡನೇದಾಗಿ ಶಿಕ್ಷಕರ ಮತ್ತು ವಿದ್ಯಾರ್ಥಿ ಸಮುದಾಯದ ಮೇಲೆ ಅವರ ಪ್ರಭಾವ. ಪೂಜ್ಯ ಸಂಚಾಲಕರೇ, ನಮ್ಮ ಜೀವನದಲ್ಲಿ ನಮ್ಮ ಅರಿವಿಲ್ಲದೆ ಆದ ಬದಲಾವಣೆ, ಕಾರ್ಯಶೈಲಿ, ದಕ್ಷತೆ ಹಾಗೂ ಧೈರ್ಯದ ಜೀವನಕ್ಕೆ ತಮ್ಮ ಕೊಡುಗೆ ಅಪಾರ. ಅವುಗಳಲ್ಲಿ ಕೆಲವುಗಳನ್ನು ನೆನಪಿಸುವುದಾದರೆ, ವಿವಿಧ ಧರ್ಮದ ಬಗೆಗಿನ ಅರಿವಿಗಾಗಿ ಚರ್ಚ್, ಮಸೀದಿ, ದೈವಗುಡಿ, ದೇಗುಲಗಳಿಗೆ ನಮ್ಮನ್ನೆಲ್ಲ ಸುತ್ತಾಡಿಸಿ ಅಲ್ಲಿಯ ವಿಶೇಷತೆಯನ್ನು ಅರಿಯುವ ಆ ಸುಸಂದರ್ಭವನ್ನು ಖಂಡಿತ ನಾವು ಮರೆಯಲಾರೆವು. ಶಾಲಾ ಆರಂಭದ ಮೊದಲು ತರಬೇತಿ ಶಿಬಿರ ಹಾಗೂ ವಾರ್ಷಿಕ ಮಾರ್ಗಸೂಚಿಗಳು, ಶಿಕ್ಷಕರ ದಿನಾಚರಣೆ, ಸಂಚಾಲಕರ ದಿನಾಚರಣೆ ಹಾಗೂ ವಿವಿಧ ಸಂದರ್ಭದಲ್ಲಿ ಸಹೋದರತ್ವ ಹಾಗೂ ಸಹಭೋಜನದ ವ್ಯವಸ್ಥೆ, ವಿವಿಧ ಶಿಕ್ಷಕರ ಸಭೆ ಜೊತೆ ಸೇರಿ ಅವರನ್ನು ಆಲಿಸಿ ಉತ್ತಮ ಮಾರ್ಗದರ್ಶನ ಹಾಗೂ ಜವಾಬ್ದಾರಿಯನ್ನು ನೀಡಿ ನಂಬಿಕೆಯನ್ನು ಬೆಳೆಸಿದ ಪರಿ ಸತತವಾಗಿ 3 ವರ್ಷ ನಡೆದ ಫೆನ್ಸಿಪೇಟ್ ಅಂತೂ ಎಲ್ಲರನ್ನು ಒಂದೇ ಚಪ್ಪರದ ಅಡಿಯಲ್ಲಿ ತರುವಂತಾಯಿತು. ನಾವಿಂದು ಕ್ಯಾಂಪಸ್ ಶಿಕ್ಷಕರು ಉತ್ತಮ ಸಂಬಂಧವನ್ನು ಹೊಂದಿದ್ದೇವೆ. ಆದರೆ ಇದಕ್ಕೆ ನಮ್ಮ ಸಂಚಾಲಕರು ಅನೇಕ ಬಾರಿ ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಿದ ಹೆಗ್ಗಳಿಕೆ ಅವರದು. ಪೂಜ್ಯ ಸಂಚಾಲಕರು ಭವಿಷ್ಯದ ಪರಿಕಲ್ಪನೆಯನ್ನು ಇಟ್ಟುಕೊಂಡು
ಮುಂದಿನ ನಮ್ಮ ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ನೀಡುವ ದೊಡ್ಡ ಕನಸನ್ನು ಕಂಡದ್ದು ನಮ್ಮ ವಿದ್ಯಾರ್ಥಿ ಸಮುದಾಯದಲ್ಲಿ. ಶಿಕ್ಷಕರ ಮಹತ್ತರದ ಸಹಕಾರದಿಂದ, ಪೂಜಾ ಸಂಚಾಲಕರ ಆಶಯದಂತೆ ನಾವು ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಬಳಗದಲ್ಲಿ ನೋಡಿದ ಬೆಳವಣಿಗೆಗಳನ್ನು ಈ ಕೆಳಗಿನಂತೆ ಎನ್ನಬಹುದು. ವಿದ್ಯಾಸಂಸ್ಥೆಗಳ ವಿಸ್ತರಣೆಯ ಮೂಲಕ ಹೆಚ್ಚಿನ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆಯುವಂತಾಗಿದೆ. ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರದಲ್ಲೂ ಪ್ರಗತಿಯನ್ನು ಸಾಧಿಸಬೇಕು ಎಂಬ ನಿಟ್ಟಿನಲ್ಲಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಕೈಗೊಂಡು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಹೊರತಂದು ಅವರು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆಯುವುದಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರಾಗಿದ್ದಾರೆ ನಮ್ಮ ಸಂಚಾಲಕರು. ನಮ್ಮ ವಿದ್ಯಾಸಂಸ್ಥೆಯ ಮಕ್ಕಳ ಫಲಿತಾಂಶ ಉತ್ತಮ ಮಟ್ಟಕ್ಕೆ ಏರುತ್ತಿದ್ದು ಅತ್ಯುತ್ತಮ ಶಿಕ್ಷಣದ ಗರಿ ಎಂದರೆ ತಪ್ಪಾಗಲಾರದು. ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿ ಕೂಡ ನಾಯಕತ್ವವನ್ನು, ಅದರ ಅಂಶಗಳನ್ನು ಕೊಡುವುದು ನೋಡಿದಾಗ ಸಂಚಾಲಕರ ಕನಸು ನನಸಾಗುವ ಪಥದಲ್ಲಿದೆ ಎಂದು ಧೈರ್ಯದಿಂದ ಹೇಳಬಹುದು. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೋದರತ್ವದ ಜೀವನ ನಡೆಸಲು ಪಾಠ ಕಲಿಸಿದ ಕ್ರಿಸ್ಮಸ್ ಸಂವಾದ ಕೂಟಗಳು ಹಾಗೂ ನಮ್ಮ ಪರಿಸರದಲ್ಲಿ ಇರುವ ಸಂಘ ಸಂಸ್ಥೆಗಳೊಂದಿಗೆ ಇರುವ ನಿಕಟಪೂರ್ವ ಸಂಬಂಧ. ಕೊನೆಯ ಅಂಶ ನಮ್ಮ ಸಂಚಾಲಕರ ಜೀವನ ಶೈಲಿ. ನನ್ನ ಈ ಅನುಭವದ ನುಡಿಗಳಲ್ಲಿ ಇದು ಕೊನೆಯ ಅಂಶ ಆದರೂ ಇದು ನಮ್ಮೆಲ್ಲರ ನಿಜವಾದ ಬೆಳವಣಿಗೆಯ ಹಿಂದಿರುವ ಸೂತ್ರಧಾರ. ಅವರ ಜೀವನದ ಶಬ್ದಕೋಶ ನಮಗೆಲ್ಲರಿಗೂ ತಿಳಿದಿದೆ. ಆದರೆ ಈ ಕ್ಷಣದಲ್ಲಿ ಅದನ್ನು ನಿಮ್ಮ ಮುಂದೆ ಇಡುವುದು ನನ್ನ ಕರ್ತವ್ಯ. ಅವರ ನಗುಮುಖದ ಶಿಸ್ತುಬದ್ಧ ಜೀವನ, ನೇರ ನಡೆನುಡಿ, ಸಮಯ ಪ್ರಜ್ಞೆ, ಜ್ಞಾನತನ, ಅಚ್ಚುಕಟ್ಟಿನ ಸಂಘಟನೆ, ಬದ್ಧತೆ, ಕಾರ್ಯಕ್ರಮ ಸಂಯೋಜನೆ ರೀತಿ, ಮನಸ್ಸುಗಳನ್ನು ಅಲಳಿಸುವ ರೀತಿ, ಯಾವುದೇ ಸಮಸ್ಯೆ ಎದುರಾದಾಗ ಅದನ್ನು ಸುಲಲಿತವಾಗಿ ನಿಭಾಯಿಸುವ ಪರಿ, ಇವೆಲ್ಲ ನಾವು ಮೆಚ್ಚಲೇಬೇಕಾದವು. ನಮ್ಮ ಸಂಚಾಲಕರು ಒಬ್ಬ ಶಿಕ್ಷಣ ತಜ್ಞ, ನೋಡಲು ಗಂಭೀರವಾದರೂ ಮೃದು ಸ್ವಭಾವದವರು, ಸಹೃದಯಿ, ಉದಾರ ಮನಸ್ಸಿನವರು, ದೂರದೃಷ್ಟಿಯುಳ್ಳವರು, ಜ್ಞಾನಿ, ತುಂಬಾ ಚುರುಕು ಸ್ವಭಾವದವರು. ಅವರು ಬಾಂಧವ್ಯವನ್ನು ಕಟ್ಟುವವರಾಗಿದ್ದಾರೆ. ಅವರೊಬ್ಬ ಉತ್ತಮ ವಾಗ್ಮಿ, ಗುರು, ಆದರ್ಶ ಮುಖಂಡ, ಒಳ್ಳೆಯ ಮಿತ್ರ, ಮಾರ್ಗದರ್ಶಕ ಹಾಗೂ ತತ್ವಶಾಸ್ತ್ರಿ. ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ಳುವಾಗ 25-30 ವರ್ಷ ಮುಂದಾಲೋಚನೆಯನ್ನು ಇಟ್ಟುಕೊಂಡು ಮಾಡುವವರು. ಶಿಸ್ತಿನ ಸಿಪಾಯಿಗಳಾದ ಅವರ ಯಾವುದೇ ಕೆಲಸದಲ್ಲಿ ಸೃಜನಾತ್ಮಕತೆ ಎದ್ದು ತೋರುತ್ತದೆ. ಅವರಿಗೆ ಅನೇಕ ಜವಾಬ್ದಾರಿಗಳಿದ್ದರೂ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಅವರ ಸೇವೆ ಎಂದೂ ಕಡಿಮೆ ಆಗಲಿಲ್ಲ. ಮನಸ್ಸುಗಳನ್ನು ಕಟ್ಟುವಂತ, ಸಾಮುದಾಯಿಕ ಬಾಂಧವ್ಯವನ್ನು ಕಟ್ಟುವಂತ ಕೆಲಸವನ್ನು ಮಾಡಿದ್ದಾರೆ. ತೊಕ್ಕೊಟ್ಟು, ಪೆರ್ಮನ್ನೂರು, ಉಳ್ಳಾಲದ ಪರಿಸರದಲ್ಲಿ ಫಾದರ್ ಜೇಬಿಯನ್ನು ಅರಿಯದವರು ಯಾರೂ ಇರಲಾರರು. ಯಾವುದೇ ಯೋಜನೆ ಕೈಗೊಂಡರೆ ಅದು ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ ಉಳಿಯುವಂತಾಗುವ ಕಾರ್ಯಕ್ರಮವಾಗಿರುತ್ತದೆ. ಇದಕ್ಕೆ ಉತ್ತಮವಾದ ನಿದರ್ಶನ ಎಂದರೆ ನಮ್ಮ ಚರ್ಚಿನ ಶತಮಾನೋತ್ಸವ ಹಾಗೂ ಫ್ಯಾನ್ಸಿಪೇ. ಎಲ್ಲ ಜಾತಿ, ಧರ್ಮ, ವರ್ಗ ಹಾಗೂ ಪಕ್ಷದ ಜನರು ಸೇರಿ ಇಡೀ ಊರೇ ನಮ್ಮ ಚರ್ಚ್ ಹಾಗೂ ಶಾಲಾ ಒಟ್ಟಾರಕ್ಕೆ ಬರುವಂತೆ ಮಾಡಿದರಲ್ಲದೆ ಇದೊಂದು ನಾಡ ಹಬ್ಬವನ್ನಾಗಿ ಮಾಡಿದರು ಎಂದರೆ ಅತಿಶಯೋಕ್ತಿ ಆಗಲಾರದು. ವಿದ್ಯಾಸಂಸ್ಥೆ ಹಾಗೂ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯನ್ನು ಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ಕೆಲಸಗಳನ್ನು ಕೈಗೆತ್ತಿಕೊಂಡರು. ಕಳೆದ 7 ವರ್ಷಗಳ ಅವಿರತ ಶ್ರಮದಿಂದ, ದಾನಿಗಳ ಸಹಾಯದಿಂದ ಕಡು ಬಡವರಿಗೆ ಹಾಗೂ ನಮ್ಮ ವಿದ್ಯಾಸಂಸ್ಥೆಗಳ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ. ವಂದನೀಯ ಫಾದರ್ ಜಿ.ವಿ. ಸಣ್ಣಣ್ಣರವರು ನಮ್ಮ ವಿದ್ಯಾಸಂಸ್ಥೆಗಳಿಗೆ, ಸಂತ ಸೆಬಾಸ್ಟಿಯನ್ ಚರ್ಚ್ ಜನತೆಗೆ, ನಮ್ಮ ಸಮಸ್ತ ಸಮಾಜದ ಬಾಂಧವರಿಗೆ, ಇಡೀ ಸಮುದಾಯಕ್ಕೆ ದೇವರು ನೀಡಿದ ಅಪರೂಪದ ಕೊಡುಗೆ. ಇಂದು ನಮ್ಮಲ್ಲಿ ವಿದ್ಯಾಸಂಸ್ಥೆಗಳು ಒಂದು ಪ್ರಗತಿಯ ಹಂತವನ್ನು ತಲುಪಲು ಕಾರಣೀಭೂತರಾಗಿರುವವರು ನಮ್ಮ ಸಂಚಾಲಕರು. ಪೂಜ್ಯ ಸಂಚಾಲಕರೇ, ಈ ಮಾತುಗಳು ಖಂಡಿತವಾಗಿ ವಿರಳ. ನಮ್ಮ ಮನದಾಳದಲ್ಲಿ ನೀವು ನೀಡಿದ ಸೇವೆ ಸದಾ ಮರೆಯಲಾಗದ ಅಚ್ಚು.
ನಿಮ್ಮ ಮುಂದಿನ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಹಲವರಿಗೆ ಲಭಿಸಲಿ. ವಂದನೀಯ ಗುರುಗಳೇ, ನಿಮ್ಮ ಜೀವನವನ್ನು ದೇವರ ಹಾಗೂ ಪರರ ಸೇವೆಗೆ ಮುಡಿಪಾಗಿಟ್ಟ ನಿಮಗೆ ಯೇಸು ಸ್ವಾಮಿಯು ಬೇಕಾದ ಎಲ್ಲ ಕೃಪಾ ಆಶೀರ್ವಾದಗಳಿಂದ ತುಂಬಲಿ. ತಾವು ಮುಂದೆ ಇಡುವ ಪ್ರತಿಯೊಂದು ಹೆಜ್ಜೆಯು ಯಶಸ್ವಿಯ ಪದದತ್ತ ಸಾಗಲಿ ಎಂಬ ಆಶಯದೊಂದಿಗೆ ಎಲ್ಲರ ಪರವಾಗಿ ಶುಭವನ್ನು ಕೋರುತ್ತೇನೆ. ಧನ್ಯವಾದಗಳು. ಕಾಲೇಜಿನ ಪ್ರಾಧ್ಯಾಪಕರು ಶ್ರೀ ಅರುಣ್ ಉಳ್ಳಾಲ್ ಸಮ್ಮಾನ ಪತ್ರನು ಓದಿಯರು. ಸಂಯುಕ್ತ ವಿದ್ಯಾಸಂಸ್ಥೆಗಳು ಪೆರಬನ್ನೂರು. ವಂದನೀಯ ಡಾಕ್ಟರ್ ಜಾನ್ ಬಾಪ್ಟಿಸ್ಟ್ ಸಂಧಾನ ವಿದಾಯಾಭಿನಂದನೆ. ಪೂಜೆ. ಬಂಟ್ವಾಳದ ಹುಡುಗನೊಬ್ಬ ಬೆಲ್ಜಿಯಂ ತನಕ ಬೆಳೆದು ನಿಂತ ಅತ್ಯಪೂರ್ವ ಯಶೋಗಾಥೆ ತಮ್ಮದು. ಬಹುಪದವಿ ಭೂಷಿತರಾಗಿ ಇಂದಿಗೂ ಸಕ್ರಿಯ ಅಧ್ಯಯನಶೀಲತೆಯ ದಾಹವಾರದ ಜ್ಞಾನಾಭಿಲಾಷೆ ಅರೆಕ್ಷಣದ ಮಾತು ಮಾತ್ರದಿಂದಲೇ ಎಂಥವರನ್ನು ಆಪ್ತರನ್ನಾಗಿಸುವ ಸ್ನೇಹ, ಕೃತಕತೆಯ ಸೋಗಿಲ್ಲದ ನಿರಾಡಂಬರ ವ್ಯಕ್ತಿತ್ವ, ಯಾರನ್ನು ಎಲ್ಲೂ ಬಣಕಿಡದ ಜೀವನ ಶಿಸ್ತು, ಯಾರೊಂದಿಗೆ ಹೇಗಿರಬೇಕೆಂಬ ಸಂದರ್ಭೋಚಿತ ಸದ್ವಿವೇಕ, ಕಷ್ಟವೆನ್ನುವ ಆತನಿಗೆ ಬಹುಬಗೆಯಲ್ಲಿ ಒದಗುವ ಸಹೃದಯತೆ, ಹೂವು ಅರಳಿದಂತಹ ನಿಷ್ಕಪಟ ಸ್ಮಿತವದನ, ಸಮಯದಲ್ಲಿ ಕ್ಲಬ್ಧತೆ, ಜ್ಞಾನಪಕ್ವ ವಾಗ್ದಾರೆ, ಅಚಲ ದೈವ ವಿಶ್ವಾಸ, ಮಾಡುವುದೇನೇ ಆಗಿರಲಿ ಮೌಲ್ಯಯುತವಾಗಿರಬೇಕೆನ್ನುವ ನಿಷ್ಠಾವಂತಿಕೆ, ಭೇದವೆನಿಸದೆ ಸರ್ವಧರ್ಮೀಯರೊಡನೆಯೂ ಆಪ್ತವಾಗಿ ಬೆರೆಯಬಲ್ಲ ಮನೋವೈಶಾಲ್ಯ, ನಿಶ್ಚಲ ನಿರ್ಣಯದ ಸಮಾನ ಚಿತ್ತದ ಆಡಳಿತ ವೈಖರಿ, ನಿತ್ಯವೂ ಪುನಶ್ಚೇತನವಾಗಬೇಕೆನ್ನುವ ಪ್ರಯೋಗಶೀಲ ಪ್ರಾಧ್ಯಾಪನ, ವಿಚಾರದ ಆಳಕ್ಕಿಳಿದು ತಾತ್ಪರ್ಯ ಬರೆಯುವ ಸುವಿಸ್ತಾರ ಶೋಧ ದೃಷ್ಟಿ, ವಿದ್ಯಾರ್ಥಿಗಳ ಬಾಳಿಗೆ ಅನ್ವಯಿಸಬಲ್ಲ ಕಣ್ಣೆದುರಿನ ಜೀವನಾದರ್ಶ, ಒಟ್ಟಂದದಲ್ಲಿ ಪರಿಪೂರ್ಣತೆಯ ಪ್ರತಿರೂಪ, ಸನ್ಮಾರ್ಗದೆಡೆಗಿರುವ ನಂದಾದೀಪ. ತೊಕ್ಕೋಟುವಿನ ಊರ ಹಬ್ಬ ಮೊಸರು ಕುಡಿಕೆಯ ವೇದಿಕೆಯಲ್ಲಿ ಪೌರ ಸನ್ಮಾನ ಸ್ವೀಕರಿಸಿದ ಪ್ರಪ್ರಥಮ ಕ್ರೈಸ್ತ ಧರ್ಮಗುರು. ಹಬ್ಬಗಳೆಲ್ಲವನ್ನು ಸೌಹಾರ್ದ ನೆಲೆಯಲ್ಲಿ ಸಂಯೋಜಿಸಿದವರು. ಸ್ಥಳೀಯವಾಗಿ ಏರ್ಪಡುತ್ತಿದ್ದ ಯಾವುದೇ ವೇದಿಕೆಯಲ್ಲಿ ತಮಗೊಂದು ಆಸನ ಮೀಸಲಿರುತ್ತಿದೆ. ನಮ್ಮ ಸಂಯುಕ್ತ ವಿದ್ಯಾಸಂಸ್ಥೆಗಳು ಮೈ ಕೊಡಹಿ ಚೇತರಿಸಿ ನವೋತ್ಸಾಹ ಹೊಂದಲು ಸಂಚಾಲಕರಾಗಿ ತಮ್ಮ ಸತ್ಪ್ರೇರಣೆ ಮರೆಯಲಾಸಾಧ್ಯ. 7 ವರ್ಷಗಳ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಪೆರ್ಮನೂರು ಧರ್ಮಕೇಂದ್ರದಿಂದ ವರ್ಗಾವಣೆಗೊಳ್ಳುತ್ತಿರುವ ತಮಗೆ ಭಗವಂತನ ಸರ್ವಾನುಗ್ರಹವಿರಲಿ. ನಿಮ್ಮ ಮಮತೆ, ಮಾರ್ಗದರ್ಶನ, ಆಶೀರ್ವಾದಗಳು ಸದಾ ನಮ್ಮ ಜೊತೆಯಾಗಿರಲಿ ಎಂದು ಮನದುಂಬಿ ಶುಭಾಶಿಸುವೆ. ಗೌರವ ಪ್ರಣಾಮಗಳೊಂದಿಗೆ ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು, ಉಪನ್ಯಾಸಕ ಶಿಕ್ಷಕ ವೃಂದ, ಸಿಬ್ಬಂದಿ ವರ್ಗ, ಸರ್ವ ವಿದ್ಯಾರ್ಥಿಗಳು, ಸಂತ ಸೆಬೆಸ್ಟಿಯನ್ ಸಂಯುಕ್ತ ವಿದ್ಯಾಸಂಸ್ಥೆಗಳು ಪೆರ್ಮನೂರು ವಂದನೆಗಳು. ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಸಹಾಯಕ ಧರ್ಮಗುರುಕುಲು ವಂದನೀಯ ಫಾದರ್ ಸಂತೋಷ್ ಡಿಸೋಜಾ, ಚರ್ಚ್ ಪಾಲನಾ ಸಮಿತಿ ಉಪಾಧ್ಯಕ್ಷರು ಶ್ರೀ ಮೌರಿಸ್ ಮೊಂತೆರೋ, ಕಾರ್ಯದರ್ಶಿ ಶ್ರೀಮತಿ ಫಿಲೋಮಿನಾ ಡಿಸೋಜಾ, ಆಂಗ್ಲ ಮಾಧ್ಯಮ ಹೈಸ್ಕೂಲ್ ವಿಭಾಗದ ಮುಖ್ಯೋಪಾಧ್ಯಾಯರು ಸಿಸ್ಟರ್ ಜೆಸಿಂತಾ, ಆಂಗ್ಲ ಮಾಧ್ಯಮ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರು ಸಿಸ್ಟರ್ ಪ್ಯಾಟ್ಸಿ, ಪೂರ್ವ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರು ಸಿಸ್ಟರ್ ಇವೆಂಜಲಿಸ್ಟ್, ಆಡಮ್ ಕುದ್ರು ಶಾಲಾ ಉಪಮುಖ್ಯೋಪಾಧ್ಯಾಯರು ಕ್ಲೇರಾ ವೇಗಸ್ ಎಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. ಶಾಲಾ ಶಿಕ್ಷಕ ಬಳಗದಕಲು ಪ್ರಾರ್ಥನೆ ಬೊಕ ವಿದಾಯ ಗೀತೆ ಪಂಡೇರು.
ಕನ್ನಡ ಮಾಧ್ಯಮ ಹೈಸ್ಕೂಲ್ ವಿಭಾಗದ ಮುಖ್ಯೋಪಾಧ್ಯಾಯರು ಶ್ರೀ ಸಿರಿಲ್ ವೇಗಸ್ ಸಭೆನಿ ಎತ್ಕೊಂಡಿರು. 7 ವರ್ಷಗಳು ಕಳೆದು ಹೋದದ್ದು ನನಗೆ ತುಂಬ ಬೇಸರ ಆಗ್ತಾ ಇದೆ. ಇನ್ನೂ ಕೆಲವು ವರ್ಷಗಳು 5 ವರ್ಷಗಳನ್ನು ಮುಂದುವರಿಸಬೇಕು ಅಂತೇಳಿ ನನ್ನ ಆಸೆ ಇದೆ. ಯಾಕೆಂದರೆ ನಮ್ಮ ಪೂಜ್ಯ ಸಂಚಾಲಕರೊಂದಿಗೆ ನನಗೆ ಸೇವೆ ಮಾಡುವುದಂದರೆ ತುಂಬ ಖುಷಿ. ಅಷ್ಟು ಸೇವೆಯನ್ನು ಸಲ್ಲಿಸಿದಂತಹ ನಮ್ಮ ಸಂಚಾಲಕರು ಅನಿವಾರ್ಯತೆಯಿಂದಾಗಿ ಬೇರೆ ಧರ್ಮ ಕೇಂದ್ರಕ್ಕೆ ವರ್ಗಾವಣೆ ಆಗುತ್ತಾರೆ. ಈ ಪರಿಸರವನ್ನು ತುಂಬ ಬದಲಾಯಿಸಿದ್ದಾರೆ. ಅದು ಕೂಡ ವಿದ್ಯಾಕ್ಷೇತ್ರಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ, ಎಲ್ಲ ಶಿಕ್ಷಕ ಬಂಧುಗಳನ್ನು ಪರಿವರ್ತಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಈ ಊರಿನ ಸಮಸ್ತ ಜನರು ಕೂಡ ಅವರ ಬಗ್ಗೆ ಕೊಂಡಾಡುತ್ತಾರೆ. ನಿನ್ನೆ ಒಬ್ಬರು ನನಗೆ ದಾರಿಯಲ್ಲಿ ಸಿಕ್ಕಿದ್ರು. ಅವರು ಹೇಳ್ತಾರೆ, ಫಾದರ್ ಟ್ರಾನ್ಸ್ಫರ ಇನ್ನೂ ಕೆಲವು ವರ್ಷ ಇರಬೇಕಿತ್ತು ಅಂತೇಳಿ ಹೇಳಿದರು. ಅದಕ್ಕೆ ನಾನು ಕೂಡ ಧ್ವನಿಗೂಡಿಸಿದೆ, ನನಗೂ ಬೇಕಿದ್ರು ಅವರು ಅಂತೇಳಿ. ಏನೂ ಆಗಲಿ, ಅವರಿಗೆ ಈ ಸಂದರ್ಭದಲ್ಲಿ ನಾವೊಂದು ಚಿಕ್ಕ ಮಟ್ಟದ ಒಂದು ಸನ್ಮಾನವನ್ನು ಏರ್ಪಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಫಾದರ್, ನಿಮಗೆ ನಾವು ಎಲ್ಲರೂ ಸೇರಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಆಂಗ್ಲ ಮಾಧ್ಯಮ ಶಿಕ್ಷಕಿ ಶ್ರೀಮತಿ ಅನಿತಾ ಡಿಸೋಸ ನಿರೂಪಣೆ ಮಲ್ತೇರು. ಉಪ ಪ್ರಾಂಶುಪಾಲರು ಶ್ರೀಮತಿ ಪ್ರಮೀಳಾ ಸೊಲ್ಮೆಸಂದಾಯರು.